ಆರಾಧ್ಯ ಮೂರ್ತಿ, ಇಷ್ಟ ದೇವತೆಯಾಗಿರುವ ಮಂತ್ರಮೂರ್ತಿ ಮತ್ತು ಸರ್ವ ಗುರು ಹಿರಿಯರನ್ನು ಮೊದಲಾಗಿ ವಂದಿಸಿಕೊಂಡು ಇಲ್ಲಿ ನೆರೆದ ಸಮಸ್ತರ ಒಲವನ್ನು ಬಯಸಿಕೊಂಡು, ಸ್ನೇಹಿತರೆ, ಒಂದು ಕಡೆ ಸೇರುವುದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಆ ಕಾರಣಗಳು ಬಹುಕಾಲ ನೆನಪಿನಲ್ಲಿ ಉಳಿಯುವಂಥದ್ದು. ಈ ಸಭಾಂಗಣ ಅಂತಹ ಬಹುತೆರನಾದ ಕಾರಣಗಳಿಗೆ, ನೆಪಗಳಿಗೆ, ನೆವನಗಳಿಗೆ ಸಾಕ್ಷಿಯಾಗಿವೆ. ಅನೇಕ ಕಾರಣಗಳು ಇತರರ ಸಂತೋಷ, ನಾವು ಅದರಲ್ಲಿ ಸಹಭಾಗಿಗಳು. ಅದರ ಕೆಲವೊಂದಷ್ಟೇ ಕಾರಣಗಳಲ್ಲಿ ನಾವು ಸಹಭಾಗಿಗಳಾಗಿರ್ತೇವೆ. ಬಹುಶಃ ಇವತ್ತಿನ ಈ ಪಾಲ್ಗೊಳ್ಳುವಿಕೆ ನಾವೆಲ್ಲರೂ ನಿಜಾರ್ಥದಲ್ಲಿ ಸಹಭಾಗಿಗಳಾಗುವಂತಹ ಸಮಯ ಅಂತ ನಾನಂತೂ ಅಂದುಕೊಂಡಿದ್ದೇನೆ. ಇನ್ನೊಬ್ಬರಿಂದ ಪರಿಚಯ ಮಾಡಿಕೊಡಲು ಸಾಧ್ಯ ಇಲ್ಲದ ಮತ್ತು ಇನ್ನೊಬ್ಬರು ಪರಿಚಯ ಮಾಡಿಕೊಡುವ ಅಗತ್ಯವೂ ಇಲ್ಲದ, ನಮ್ಮವರೇ ಆದ, ಸದಾ ನಮ್ಮೊಂದಿಗೆ ಇರುವ, ಬಹಳ ದೊಡ್ಡ ಅಭಿಮಾನ ಇಟ್ಟುಕೊಂಡಿರುವ ನಾಟ್ಯ ವಿದ್ವಾನ್ ಶ್ರೀ ಶ್ರಾವಣ್ ಉಳ್ಳಾಳ್ ಇವರು ಅವರದ್ದಲ್ಲ, ನಮ್ಮೆಲ್ಲರ ದುರಾದೃಷ್ಟವಶಾತ್ ಮೊನ್ನೆ ಏಪ್ರಿಲ್ 10ನೇ ತಾರೀಕು ಶುಕ್ರವಾರದಂದು ಭಗವಂತನ ಪಾದಕ್ಕೆ ಸೇರಿದರು. ನಾವೆಲ್ಲ ಆ ಸಂದರ್ಭದಲ್ಲಿ ಸಾವಿರ ಕಾರ್ಯಭಾರಗಳಿದ್ರೂ ಕೂಡ ಅದನ್ನೆಲ್ಲ ಒತ್ತಟ್ಟಿಗಿಟ್ಟು ಬಂದು ಸೇರಿದೆವು, ಅಂತಿಮ ದರ್ಶನ ಪಡೆದೆವು, ಆ ಕುಟುಂಬದ ದುಃಖದಲ್ಲಿ ಸಹಭಾಗಿಗಳಾದೆವು. ಹಿರಿಯರು ಮಾಡಿದ ಕಟ್ಟುಪಾಡು, ಆ ನಂತರದಲ್ಲಿ ಒಂದಷ್ಟು ವಿಧಿವಿಧಾನಗಳೆಲ್ಲ ನೆರವೇರಿ ನಿರ್ದಿಷ್ಟ ಕಾಲಮಾನದಲ್ಲಿ ಅವರ ಸದ್ಗತಿಗೋಸ್ಕರ ಹಿರಿಯರ ಶಿಷ್ಟಾಚಾರದ ಮುಖೇನ ಒಂದು ಉತ್ತರ ಕ್ರಿಯಾದಿ ಅಂದರೆ ಮರಣೋತ್ತರ ಕ್ರಿಯಾದಿಗಳನ್ನು ಮಾಡುವಂಥದ್ದು ಪದ್ಧತಿ. ಆ ನೆಲೆಯಲ್ಲಿ ಈ ದಿನ ನಾವೆಲ್ಲರೂ ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಮಾಂಗಲ್ಯಂ ಸಭಾಂಗಣದಲ್ಲಿ ಬಂದು ಸೇರಿಕೊಂಡಿದ್ದೇವೆ. ಬಂದವರಿದ್ದೀರಿ, ಇನ್ನೂ ಬರುವವರಿದ್ದಾರೆ. ಆದರೂ ಸಮಯದ ಒಂದು ಖಚಿತತೆಯನ್ನು ಇಟ್ಟುಕೊಂಡು ನಾವು ಈ ಒಂದು ಸಣ್ಣದಾದ ಒಂದು ಪುಟ್ಟದಾದಂತಹ ಶ್ರದ್ಧಾಂಜಲಿ ಸಭೆಯನ್ನು ಆರಂಭಿಸ್ತೇವೆ. ಸ್ನೇಹಿತರೆ, ಬೆಳಿಗ್ಗೆ ಮಾಡಿದಂತಹ ಅನ್ನ ಪದಾರ್ಥ, ಯಾವುದೇ ಭಕ್ಷ್ಯ ಭೋಜನಾದಿಗಳು ರಸರುಚಿ ಇದ್ರೂ ಕೂಡ ಸಂಜೆ ಆಗುವಾಗ ಹಳಸುವುದು ಸಹಜ. ಒಂದು ವೇಳೆ ಹಳಸದೆ ಇಡಬೇಕಿದ್ರೆ ಅದನ್ನು ಒಂದು ರೀತಿಯಲ್ಲಿ ಕಾಪಿಡಬೇಕಾಗ್ತದೆ. ಹಾಗಿರುವಾಗ ಅದೇ ರಸರುಚಿಯ ಅನ್ನ ಆಹಾರಾದಿಗಳಿಂದ ನಿರ್ಮಾಣವಾದ ಮಾನವ ಶರೀರ ಅದು ಎಷ್ಟರ ಮಟ್ಟಿಗೆ ಉಳಿದು ಬಂದೀತು? ಸ್ವಧರ್ಮ ನಿಧನವೇ ಶ್ರೇಯ ಅಂತ ಒಂದು ಮಾತಿದೆ. ಒಂದು ಶಿಷ್ಟಾಚಾರದಲ್ಲಿ ಬದುಕಿರುವವನಿಗೆ ಮರಣವನ್ನು ಅವನ ಶಿಷ್ಟಾಚಾರದ ಒಳಗಡೆಯೇ ಪಡೆದುಕೊಳ್ಳುವುದೊಂದು ಭಾಗ್ಯಂತೆ ಎಂಬುದನ್ನು ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳ್ತಾನೆ. ಅನ್ನನೇ ಅದಕ್ಕಾಗಿ ಹೇಳ್ತಾರೆ, ಜಾತಸ್ಯ ಮರಣಂ ಧ್ರುವಂ ಅಂತ. ಜಾತ, ಹುಟ್ಟಿದ ಪ್ರತಿಯೊಬ್ಬನಿಗೂ ಮರಣ ಎಂಬುದು ಧ್ರುವ, ಅದೇ ಕೊನೆ, ಅದೇ ಅಂತಿಮ. ಇಂದು ಶ್ರಾವಣಿಗೆ, ನಾಳೆ ನಮಗೆಲ್ಲರಿಗೂ ಅದರಿಂದ ಸಾವಿಲ್ಲದ ಮನೆಯ ಸಾಸಿವೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬಹಳ ದುಃಖ ಆಗುವುದೇನೆಂದರೆ, ನಮ್ಮಲ್ಲಿ ಎರಡು ರೀತಿಯ ಮರಣಗಳಂತೆ, ಒಂದು ಸಕಾಲಿಕ ಮರಣ, ಮತ್ತೊಂದು ಅಕಾಲಿಕ ಮರಣ ಅಂತ. ಸಕಾಲಿಕ ಮರಣ ಒಂದು ಭಗವಂತ ವಿಧಿಸಿದ ಆಯುಷ್ಯವನ್ನು ಪೂರೈಸಿಕೊಂಡು ಬದುಕಿನ ವಿವಿಧ ಮುಖ್ಯ ಹಂತಗಳನ್ನೆಲ್ಲ ದಾಟಿ ಇಡೀ ಜೀವನಾನುಭವವನ್ನು ಅನುಭವಿಸಿ ಕೊನೆಯಲ್ಲಿ ಸಲ್ಲುವಂಥದ್ದು. ಅದಾದರೆ ಒಂದು ಸುದೀರ್ಘವಾದಂತಹ ಜೀವನ ಯಾತ್ರೆ. ಆದರೆ ನಮ್ಮ ದೌರ್ಭಾಗ್ಯ, ಶ್ರಾವಣವರಿಗೆ ಅಂತಹ ಸಕಾಲಿಕ ಮರಣ ಬಂತು ಅಂತ ಮನಸ್ಸೇಕೆ ಒಪ್ಪಿಕೊಳ್ಳುವುದಕ್ಕೆ ಕೇಳುವುದೇ ಇಲ್ಲ. ನಮಗೆ ಅಂದುಕೊಳ್ಬೋದು ದೇವರ ವಿಧಿಲಿಖಿತ, ನಾವು ಅದನ್ನು ಪ್ರಶ್ನಿಸುವಂತಿಲ್ಲ ಅಂತ. ಆದರೆ ನಮ್ಮ ಭಾವುಕ ಮನಸ್ಸು ಅದನ್ನು ಸಕಾಲಿಕ ಎನ್ನುವಲ್ಲಿಗೆ ಏಕೋ ತಡಕಾಡ್ತದೆ. ಹಾಗಾಗಿ ಇದೊಂದು ಅಕಾಲಿಕವೇ. ನಮ್ಮ ಜೊತೆ ಒಂದಷ್ಟು ವರ್ಷ ಇದ್ದು ಒಡನಾಡಿ ಹಲವು ವಿದ್ಯಾರ್ಥಿಗಳಿಗೆ ಈ ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಭಗವತಿಯ ಅಂಗಣದಲ್ಲಿ ಕಳೆದ 13 ವರ್ಷಗಳನ್ನು ಪೂರೈಸಿ 14 ವರ್ಷದವರೆಗೂ ನೃತ್ಯ ತರಗತಿಯನ್ನು ಗುರುಗಳಾಗಿರುವಂತಹ ಕರ್ನಾಟಕ ಕಲಾತಿಲಕ ಶಾಂತಲಾ ಪ್ರಶಸ್ತಿ ಪುರಸ್ಕೃತ ಉಳ್ಳಾಳ ಮೋಹನ್ ಕುಮಾರ್ ಮತ್ತು ರಾಜಶ್ರೀ ಶೆಣೈಯವರ ಪಂದನಲ್ಲೂರು ಶೈಲಿಯ ಸಾಂಪ್ರದಾಯಿಕತೆಯನ್ನೇ ಇಟ್ಟುಕೊಂಡು ನಡೆಸಿಕೊಂಡು ಬಂದವರು. ಅದಲ್ಲದೆ ಕುಂಪಲದ ಕೇಸರಿ ಮಿತ್ರ ವೃಂದ ಆಗಿರಲಿ, ಕುಕ್ಕಾಜಿಯಲ್ಲೇ ಆಗಿರಲಿ, ವಿವಿಧ ಶಾಲೆಗಳಲ್ಲಾಗಿರಲಿ, ವಿವಿಧ ಕಾರ್ಯಕ್ರಮಗಳಲ್ಲಾಗಿರಲಿ ಇಂಥ ತರಬೇತಿಯನ್ನು ನೀಡ್ತಾ ಬಂದಿದ್ದಾರೆ.
ನಮಗೆ ನೆನಪಿದೆ, ಒಂದಷ್ಟು ವರ್ಷಗಳ ಹಿಂದೆ, ಸರಿಸುಮಾರು 13 ವರ್ಷಗಳ ಹಿಂದೆ ಗುರುಗಳ ಕೈ ಕೆಳಗೆ ತರಗತಿಯನ್ನು ಮಾಡ್ತಾ ಇದ್ದವರು ಒಂದು ಸ್ವತಂತ್ರವಾಗಿರುವಂತಹ ತರಗತಿಯನ್ನು ಮಾಡಬೇಕು ಎನ್ನುವಂತಹ ಹಂಬಲಿಟ್ಟುಕೊಂಡು ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರಕ್ಕೆ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾರೆ. ಆಗ ಈ ಕ್ಷೇತ್ರದ ಅಧ್ಯಕ್ಷರಾಗಿದ್ದವರು ಶ್ರೀ ಚಂದ್ರಹಾಸ್ ಉಳ್ಳಾಳ್ ಅವರು. ಅವರ ಮಗಳು ಕೂಡ ಉಳ್ಳಾಳ ಮೋಹನ್ ಕುಮಾರ್ ಅವರ ಶಿಷ್ಯೆ. ಆ ಒಡನಾಟ, ಆ ಆಪ್ತತೆಯಿಂದಾಗಿ ಶ್ರಾವಣ್ ಅವರು ಚಂದ್ರಹಾಸ್ ಉಳ್ಳಾಳ್ ಅವರ ಅಧ್ಯಕ್ಷರ ಹತ್ರ ಮಾತನಾಡಿ ಇಲ್ಲಿ ಒಂದು ತರಗತಿ ಮಾಡುವ ಅವಕಾಶವನ್ನು ಪಡೆದುಕೊಳ್ತಾರೆ. ಆ ನಂತರವಂತೂ ಅದು ಈ ಮಣ್ಣಿನ ಗುಣವೋ ಅವರ ಪ್ರತಿಭಾ ಕೌಶಲ್ಯವೋ ಗೊತ್ತಿಲ್ಲ, ಅವರಿಗೆ ಶ್ರೇಯಸ್ಸೇ ಆದದ್ದು. ನಾನು ಯಾವತ್ತೂ ಹೇಳುವುದಿದೆ, ಶ್ರಾವಣ್ ಹತ್ರವೇ ಸ್ವತಃ ಹೇಳಿದ್ದಿದೆ, ನೀವು ಬಹಳ ಕಿರು ಅವಧಿಯಲ್ಲಿ ಒಮ್ಮೆಲೆ ಶ್ರೇಯಸ್ಸಿಗೆ ಬಂದ್ರಿ ಅಂತ. ಅನೇಕರದು ಸುದೀರ್ಘವಾದ ಯಾತ್ರೆಯಾಗಿ ಒಂದು ಹಂತಕ್ಕಾಗುವಾಗ ಹಬ್ಬವಾಗುವುದಿದೆ. ಇದು ಹಾಗಲ್ಲ, ಹಬ್ಬದಲ್ಲೇ ಇದ್ದದ್ದು, ಉತ್ಸವದ ವಾತಾವರಣವೇ. ಅಂದ್ರೆ ಸಣ್ಣ ಅವಧಿಯಲ್ಲೇ ಬರಿಯ ಉಳ್ಳಾಳ ದಕ್ಷಿಣ ಕನ್ನಡ ವ್ಯಾಪ್ತಿಯನ್ನು ಬಿಟ್ಟು ವಿದೇಶಗಳಿಗೆ ತಲುಪಿದ್ರು ಅನೇಕ ವಿದ್ವತ್. ನಾನು ಸುಮ್ಮನೆ ನಿನ್ನೆ ರಾತ್ರಿ ಶ್ರಾವಣ್ ಅವರ ಫೇಸ್ಬುಕ್ ಅನ್ನು ಹೀಗೆ ನೋಡ್ತಿದ್ದೆ, ಹಳೆಯ ಫೋಟೋಗಳನ್ನು ಮತ್ತೆ ಮತ್ತೆ ನೆನಪಾಗುವಾಗ. ಅದರಲ್ಲಿ ಅವರ ಜನ್ಮದಿನಕ್ಕೆ ಈ ಜಗತ್ತೇ ಮೆಚ್ಚುವಂತ ಅನೇಕ ವಿದ್ವಾನ್ಗಳೆಲ್ಲ ವಿಶ್ ಮಾಡಿದ್ದಾರೆ. ಎಲ್ಲೆಲ್ಲೋ ಶ್ರೀಲಂಕಾ ಅಲ್ಲಿ ಮೊದಲಾದ ಕಡೆಯಿಂದೆಲ್ಲ ವಿಶಸ್ ಬಂದಿದೆ. ಅಂದ್ರೆ ಅವರು ಅಷ್ಟರ ಮಟ್ಟಿಗೆ ತಲುಪಿದ್ರು. ಅದಕ್ಕೆ ಕಾರಣ ಅವರ ಜೊತೆಗಿದ್ದಂತಹ ತಂಡ, ಒಂದು ಸೇವೆಯ ರೀತಿಯಲ್ಲಿ, ಒಂದು ನಮ್ಮವ ಎನ್ನುವ ಆತ್ಮೀಯತೆಯಲ್ಲಿ ಯಾವ ರೀತಿಯ ಸ್ವಾರ್ಥ ಮನೋಭಾವ ಇಲ್ಲದೆ ಕೆಲಸ ಮಾಡಿದಂತಹ ತಂಡ. ಸ್ನೇಹಿತರೆ, ನಮ್ಗೆ ಗೊತ್ತಿದೆ, ದಿವಂಗತ ಜನಾರ್ದನ ಮತ್ತು ಶ್ರೀಮತಿ ಶಕೀಲ ಅವರ 4 ಮಂದಿ ಗಂಡು ಮಕ್ಕಳಲ್ಲಿ 3ನೇವರು ಶ್ರಾವಣ್ ಉಳ್ಳಾಳ್. ಶೈನಾ ಅವರನ್ನು ವರಿಸಿ, ಅದೇ ಆಸಕ್ತಿಯ ಹೆಣ್ಣು ಮಗಳನ್ನು ವರಿಸಿ, ಅವರ ಆ ತನಕದ ಚಟುವಟಿಕೆಗೆ ಇನ್ನೊಂದು ಬಲವನ್ನು ಪಡೆದುಕೊಂಡವರು. ಬಹುಶಃ ಶೈನಕ್ಕ ಅದೃಷ್ಟದ ಹೆಣ್ಣು. ಅವರು ಬಂದ ನಂತರವೇ ಶ್ರಾವಣ್ ಉಳ್ಳಾಳವರ ಬದುಕಿನ ಶ್ರೇಯಸ್ಸು ಜಾಸ್ತಿ ಆದದ್ದು. ಇದನ್ನು ನಾವು ಒಪ್ಪಿಕೊಳ್ಳೇಬೇಕು. ನಿರಂತರವಾದ ಚಟುವಟಿಕೆ ಆಯಿತು. ಮತ್ತೆ ತನ್ನ ಜೊತೆ ಜನ ಇದ್ದಾರೆ ಎನ್ನುವಂತಹ ತನ್ನದ ಸಮಾನ ಅಭಿರುಚಿಯ ಪತ್ನಿ ಸಿಕ್ಕಿದ್ದಾಳೆ ಎನ್ನುವಂತಹ ಸಂತೃಪ್ತಿ ಅವರಿಗೆ ಖಂಡಿತವಾಗಿಯೂ ಇತ್ತು. ಈ ಸಂದರ್ಭದಲ್ಲಿ ನಾನು ಅಗತ್ಯವಾಗಿ ಉಲ್ಲೇಖಿಸಬೇಕು ಅವರ ಜೊತೆಗಿದ್ದ ಕಿರಣ್ ಅವರನ್ನು. ಸರ್ವೇ ಸಾಮಾನ್ಯವಾಗಿ ಶ್ರಾವಣ್ ಅವರ ದಂಪತಿ ಫೋಟೋ ಒಂದು ಬಿಟ್ಟರೆ ಶ್ರಾವಣ್ ಅವರು ಹೆಚ್ಚಾಗಿ ಫೋಟೋದಲ್ಲಿ ಗುರುತಿಸಿಕೊಂಡದ್ದು ಕಿರಣ್ನ ಜೊತೆ. ಅದು ನಿನ್ನೆ ಕೂಡ ನಾನು ಗಮನಿಸಿದೆ. ಕಾರಣ, ಅವರು ಮಾನಸ ಸಹೋದರರು, ಅಣ್ಣ ತಮ್ಮಂದಿರಲ್ಲ ಅಂತ ಸ್ಪಷ್ಟೀಕರಣವನ್ನು ಆವರಣದೊಳಗೆ ಕೊಟ್ಟರೆ ಮಾತ್ರ ನಾವು ಒಪ್ಪಿಕೊಳ್ಬಹುದು. ಉಳಿದಂತೆ ನೆರಳಿಗೆ ನೆರಳಾಗಿದ್ದವರು ಪ್ರತಿ ಚಟುವಟಿಕೆಯಲ್ಲಿ. ಬಹುಶಃ ಇಲ್ಲಿ ನೇಲೆಲ್ಲ ಪ್ರವೀಣಣ್ಣ ಇದ್ದಾರಂತ ನಾನು ಅಂದುಕೊಳ್ತೇನೆ. ಅಲ್ಲಿ ಮಂತ್ರದೇವತೆಯ ಅಥವಾ ಇತರ ಪರಿವಾರ ದೈವಗಳ ಆರಾಧನೆ ನಡೆಯುವ ಸಂದರ್ಭದಲ್ಲಿ ಕಿರಣ್ ಮತ್ತು ಶ್ರಾವಣ್ ಜೊತೆಯಲ್ಲೇ ಇದ್ದುಕೊಂಡು ಕೆಲಸ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಒಂದಷ್ಟು ಭಜನೆ ಆರಂಭ, ಅಲ್ಲಿಯ ಚಟುವಟಿಕೆಗಳು, ಅಲ್ಲಿಂದ ಪ್ರಾರಂಭ ಆಯಿತು ಈ ಒಡನಾಟ. ಅದು ಇನ್ನೂ ಗಟ್ಟಿ ಮಾಡಿತು. ಆ ದೈವ ಕಾರ್ಣಿಕ ಆಗಿರ್ಬೋದು. ಅದು ಮುಂದಕ್ಕೆ ನಾವು ತರಗತಿಯನ್ನು ಮಾಡೋಣ ಎನ್ನುವ ಆಲೋಚನೆಗೆ ತಲುಪಿಸಿತು. ಮತ್ತೆ ನಿರಂತರವಾಗಿ ದೈವ ಸೇವೆ, ಅನೇಕ ಪ್ರವೀಣಣ್ಣನ ಜೊತೆಗೆ ಅನೇಕ ದೈವ ಸೇವೆಗೂ ಇವರಿಬ್ಬರೂ ಜೊತೆಯಾಗಿ ಹೋಗಿದ್ದಾರೆ. ಮತ್ತೆ ದೈವಾರಾಧನೆಯಲ್ಲಿ ಕಿರಣಿಗಾಗ್ಲಿ ಶ್ರಾವಣಿಗಾಗ್ಲಿ ಒಂದು ವಿಶೇಷವಾದ ಆಸಕ್ತಿ ಇತ್ತು, ಕುತೂಹಲ ಇತ್ತು. ಇಲ್ಲಿ ತನಕ ಆದ್ರೆ ಅದರ ನೋಟಗಳು, ಎಲ್ಲೆಲ್ಲೋ ನೇಮಕೋಲಗಳನ್ನು ನೋಡ್ಲಿಕ್ಕೆ ಹೋದವರು, ಸಂಬಂಧ ಪಡದಲ್ಲೆಲ್ಲ ಹೋಗಿ ದೈವದ ಮೇಲೆ ಆಸಕ್ತಿ ಇಟ್ಟುಕೊಂಡು ನೋಡಿಕೊಂಡು ಬಂದವರು. ಹಾಗಾಗಿ ಆ ಆಸಕ್ತಿಯನ್ನು ಕೂಡ ನಾವು ಮೆಚ್ಚಲೇಬೇಕು. ಹೀಗಿರುವಾಗ ಇಂಥ ಬಹುಮುಖ ಚಟುವಟಿಕೆಯಲ್ಲಿ ಇದ್ದುಕೊಂಡು ದೇಶ ವಿದೇಶಗಳಿಗೆ ತಲುಪಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭ್ಯ ಆಗಿತ್ತು. ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಮಟ್ಟದ ಆರ್ಯಭಟ್ಟ ಪ್ರಶಸ್ತಿ ಅವರಿಗೆ ಬಂತು. ಜನರ ಪ್ರಶಂಸೆಯ ಶುಭಾಶಯಗಳ ಮಹಾಪೂರ. ಅನೇಕರು ಮೆಚ್ಚಿ ಕೊಂಡಾಡಿದರು, ಮಾಧ್ಯಮಗಳು ಕೊಂಡಾಡಿತ್ತು. ಬಹುಶಃ ಒಂದು ಅಧಿಕೃತವಾಗಿ ಅವರ ಜೀವನಕ್ಕೆ ಸಂದ, ಅವರ ಸಾಧನೆಗೆ ಸಂದ ಕೊನೆಯ ಪ್ರಶಸ್ತಿ ಅಂತ ನಾನು ಅದನ್ನು ಅಂದುಕೊಳ್ತೇನೆ. ಬಹುಶಃ ನನ್ನ ನೆನಪಿನ ಪ್ರಕಾರ ಅವರ ಕೊನೆಯ ಕಾರ್ಯಕ್ರಮ ಇದೇ ಅವರು ತರಗತಿಯನ್ನು ಆರಂಭಿಸಿದ ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಮೊನ್ನೆ ಕಳೆದ ತಿಂಗಳು 28ನೇ ತಾರೀಕಿಗೆ ನಡೆದ ನಡಾವಳಿ ಉತ್ಸವದಲ್ಲಿ ನಡೆದಿತ್ತು. ಆ ದಿವಸ ಇದೇ ಸಮಸ್ಯೆಯ ಕಾರಣದಿಂದ ತತ್ಪರಿಣಾಮವಾಗಿಯೇ ಅವರಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅವರ ಹೆಸರಿನಲ್ಲಿ ಆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮನಸ್ಸಿನಲ್ಲಿ ಉಳಿಯುವಂತಹ ಸಾಧನೆಯನ್ನು ಒಪ್ಪಿಕೊಂಡು ಅದು ಮೂಡಿ ಬಂದಿತ್ತು. ಅದು ಅವರ ಕೊನೆಯ ಕಾರ್ಯಕ್ರಮ. ಇದೆಲ್ಲ ನಾವು ನೆನಪಿಡಬೇಕಾಗಿರುವ ಅಂಶ. ಅಂದಿನಿಂದ
ದಿನೇ ದಿನೇ ಉಲ್ಬಣ ಆಗಿ ಅವರಿಗೆ ಏನೋ ಬದುಕಿನ ಯಾವ ಗ್ರಹಚಾರ ಜಾತಕ ದೋಷಾದಿಗಳಿಂದ ಬಂದಿದ್ದೋ ಗೊತ್ತಿಲ್ಲ, ಒಂದು ಸಣ್ಣ ಕಾಯಿಲೆ ದೊಡ್ಡ ಮಟ್ಟಿಗೆ ಬಾಧಿಸಿ ವೇದನೆಗೊಳಪಡಿಸಿ ಅವರನ್ನು ಕೊನೆಗಾಲದ ತನಕ ತಲುಪಿಸಿತು ಎಂಬುದೇ ನಿಜಕ್ಕೂ ನಂಬಲ ಸಾಧ್ಯವಾದಂತಹ ಸಂಗತಿ. ಆರಂಭದಲ್ಲಿ ನಾನು ನಿಶಾ ಅವರ ಹತ್ರ ಕೇಳ್ತಿದ್ದೆ ಹೇಗೆ ಎತ್ತ ಅಂತ. ಆಗ ಹುಷಾರಿಲ್ಲ ಅಂತ ಹೇಳುವಾಗ ಏನೋ ಮುಂದಕ್ಕೆ ರಿಕವರಿಯಾಗಿ ಬರ್ತಾರಂತ ಅಂದುಕೊಂಡೆವು. ಆದರೆ ಅದು ಅಲ್ಲಿ ತನಕ ತಲುಪಿಸ್ತದೆ ಅಂತ ಬಹುಶಃ ಇಲ್ಲಿರುವ ಯಾರೂ ಅಂದುಕೊಳ್ಳಿಲ್ಲ. ಅದು ಇವತ್ತಿಗೂ ಅನೂಹ್ಯವಾದದ್ದು, ಅದು ನಂಬಲ ಸಾಧ್ಯವಾದದ್ದು. ಮತ್ತೆ ಒಂದು ಸಮಾಧಾನ ಚಿತ್ತಕ್ಕೆ ಬರಬೇಕು. ನಾವು ದೇವರ ತೀರ್ಪನ್ನು ಪ್ರಶ್ನಿಸುವಂತಿಲ್ಲ, ಒಪ್ಪಿಕೊಳ್ಳೇಬೇಕು. ಭಗವಂತ ಅವರ ಮನೆಯವರಿಗೆ, ಅವರ ಆಪ್ತರಿಗೆ ಈ ದುಃಖವನ್ನು ಭರಿಸುವ ಯಥೇಚ್ಛವಾದ ಶಕ್ತಿ ಕೊಡಲಿ ಎಂಬುದಷ್ಟೇ ನಮ್ಮಿಂದ ಮಾಡಲಿಕ್ಕಾಗಿರುವ ಪ್ರಾರ್ಥನೆ. ಬಹುಶಃ ವಿಧಿ ಪ್ರಕಾರ ಇವತ್ತು ಬೆಳಿಗ್ಗೆ ಅವರ ಉತ್ತರ ಕ್ರಿಯೆಗೆ ಸಂಬಂಧಪಟ್ಟ ಅಪರ ಕ್ರಿಯೆಗಳೆಲ್ಲ ನೆರವೇರಿದೆ. ಈಗ ಒಂದು ಮಿತ್ರ ಭೋಜನ, ಶ್ರದ್ಧಾಂಜಲಿ ಸಭೆ ಜೊತೆ ಒಂದು ಮಿತ್ರ ಭೋಜನವನ್ನು ಇವತ್ತಿಟ್ಟುಕೊಂಡಿದ್ದೇವೆ. ಹಾಗಾಗಿ ಉತ್ತರ ಕ್ರಿಯೆಗೆ ಬಂದವರಿಗೆ ಈ ಭೋಜನಾದಿಗಳನ್ನು ಸಲ್ಲಿಸುವ ಮೊದಲಾಗಿ ಶ್ರಾವಣ ಉಳ್ಳಾಳವರ ಬಗೆಗೆ ಒಂದಷ್ಟು ಒಡನಾಟದ ಮಾತುಗಳನ್ನು ಹಂಚಿಕೊಳ್ಳಬೇಕು ಅಂತ ಕೆಲವು ಮಂದಿಗಳ ಹತ್ರ ನಾವು ವಿನಂತಿ ಮಾಡಿಕೊಳ್ಬೋದು. ಬಹುಶಃ ನಿಮ್ಮೆಲ್ಲರ ಹತ್ರವೂ ಪುಟಗಟ್ಟಲೆ ಹೇಳುವಷ್ಟು ಸಂಗತಿಗಳಿವೆ. ಆದರೂ ಹಾಗಾಗಿ ನೆರೆದಿರುವ ಕೆಲವರಿಗೆ ಒಂದು ಶ್ರಾವಣ ಉಳ್ಳಾಳವರ ನೆನಪನ್ನು ಸ್ಮರಿಸುವಂತಹ ಒಂದು ಅವಕಾಶವನ್ನು ಮಾಡಿಕೊಡ್ತೇವೆ. ಮುಖ್ಯವಾಗಿ ನಮಗೆ ಗೊತ್ತಿರೋ ಪ್ರಕಾರ ಶ್ರಾವಣ ಉಳ್ಳಾಳ್ರವರು ಇತಿಹಾಸ ಪ್ರಸಿದ್ಧವಾದ ಸೋಮನಾಥನ ನಿರ್ಪ ಎನ್ನುವಂತಹ ಕೀರ್ತಿಯನ್ನು ಪಡೆದ ಉಳ್ಳಾಳದ ಉಳಿಯ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು. ಅವರ ಮನೆ, ಅವರ ಸಮುದಾಯ ಎಲ್ಲವೂ ಆ ಉಳಿಯ ಕ್ಷೇತ್ರದಲ್ಲಿ ನಿರಂತರ ಒಡನಾಟ ಇಟ್ಟುಕೊಂಡವರು. ಆ ಕ್ಷೇತ್ರದ ಪ್ರತಿನಿಧಿಗಳಾಗಿ ಅಲ್ಲಿಯ ಮಾಜಿ ಮುಕ್ತೇಸ, ನಮಗೆಲ್ಲರಿಗೂ ಗುರು ಸದೃಶರು ಮತ್ತು ಆದರ್ಶಪ್ರಾಯರಾಗಿರುವ ಪ್ರಕಾಶ್ ಉಳಿಯ ಉಪಸ್ಥಿತರಿದ್ದಾರೆ. ಮೊನ್ನೆ ದಿವಸ ಆ ಮರಣದ ಸಂದರ್ಭದಲ್ಲೂ ನಾವು ಅವರನ್ನು ಗಮನಿಸಿದ್ದೇವೆ. ಈ ಹಿರಿತನದಲ್ಲಿ, ಇಳಿ ವಯಸ್ಸಿನಲ್ಲಿ ಕೂಡ ಅವರ ಆ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿದರೆ ಶ್ರಾವಣ್ ಅವರ ಕುಟುಂಬದ ಮೇಲೆ ಮತ್ತು ಅವರ ಪ್ರತಿಭೆಯ ಮೇಲೆ ಎಷ್ಟರ ಮಟ್ಟಿಗೆ ಆಸಕ್ತಿ, ಅಭಿಮಾನಗಳಿತ್ತು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಬಹಳ ಪ್ರೀತಿಯಿಂದ ಆಗಮಿಸಿದ ಹಿರಿಯರಾದ ಪ್ರಕಾಶ್ ಅವರು ಒಂದೆರಡು ಮಾತು ಶ್ರಾವಣ್ ಅವರ ಬಗ್ಗೆ ಹಂಚಿಕೊಳ್ಳಬೇಕು ಎಂಬುದು. ಏಕೆಂದರೆ ನಾವೆಲ್ಲ ಮೊನ್ನೆಯಿಂದ ನೋಡಿಕೊಂಡವರು, ನೀವು ಎಳೆಯ ವಯಸ್ಸಿನಿಂದಲೇ ನೋಡಿಕೊಂಡವರು. ಮಾತುಗಳನ್ನು ಕೇಳಬೇಕಾಗಿರುವಂಥದ್ದು, ನಮ್ಗೆ ಗೊತ್ತಿದೆ ಶ್ರಾವಣ್ ಅವರು ಭರತನಾಟ್ಯ ಪಟು ಹೌದು, ಕೊಳಲು ನುಡಿಸ್ತಿದ್ರು, ಹೀಗೆ ವಿವಿಧ ಕಲಾ ಪ್ರಕಾರದಲ್ಲಿ ತೊಡಗಿಸಿಕೊಂಡವರು. ಆದರೆ ಅನೇಕರಿಗೆ ತಿಳಿಯದ ಮತ್ತು ನಾವು ಗುರುತಿಸಲೇಬೇಕಾದಂತಹ ಅಪರೂಪವಾದ ಒಂದು ಪ್ರತಿಭೆ ಇತ್ತು, ಅದು ವೀಣಾವಾದನ. ನಾಡಿನ ಪ್ರಖ್ಯಾತ ವೀಣಾ ಗುರುಗಳಾಗಿರುವ, ಬಹಳ ಶ್ರದ್ಧೆಯ ಗುರುತರ ಗುರುಗಳಾಗಿರುವಂತಹ ಶ್ರೀಮತಿ ಸಾವಿತ್ರಿ ರಾಮರಾವ್ ಇವರಿಂದ ಕಳೆದ ಅನೇಕ ವರ್ಷದಿಂದ ವೀಣೆಯನ್ನು ಅಭ್ಯಾಸ ಮಾಡ್ತಿದ್ರು. ಈ ಜೊತೆಗೆ ಸಿತಾರನ್ನು ಅಭ್ಯಾಸ ಮಾಡ್ತಿದ್ರು. ಈ ವೀಣಾವಾದನದ ಮುಖೇನ ಇನ್ನಷ್ಟು ವೇದಿಕೆಯಲ್ಲಿ ಸಾಕಷ್ಟು ಬಾರಿ ಕಾಣಿಸಿಕೊಳ್ಬೇಕಿತ್ತು. ಬಹುಶಃ ನಾವು ಅಂದುಕೊಳ್ಳೋ ಪ್ರಕಾರ ಇನ್ನು ಉಳ್ಳಾಳ ಕ್ಷೇತ್ರದ ಉತ್ಸವದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಶ್ರಾವಣ್ ಅವರ ವೀಣಾವಾದನದ ಒಂದು ಕಚೇರಿಯನ್ನು ನೋಡುವ ಸೌಭಾಗ್ಯ ಇರ್ತಿತ್ತೇನೋ. ಅಲ್ಲಿಯ ಹಂತದ ತನಕ ತಲುಪುವ ವೇಳೆಗೆ ಈ ಅಗಲುವಿಕೆ. ಹಾಗಾಗಿ ವೀಣಾ ರಂಗದಲ್ಲಿ, ವೀಣಾ ತರಗತಿಯಲ್ಲಿ ಅವರ ಒಡನಾಟವನ್ನು ನೆನಪಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಅವರ ವೀಣಾ ಗುರುಗಳಾಗಿರುವ ಗೌರವಾನ್ವಿತ ಶ್ರೀಮತಿ ಸಾವಿತ್ರಿ ರಾಮರಾವ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಕಾರಣಾಂತರದಿಂದ ಸಾಧ್ಯ ಆಗಲಿಲ್ಲ. ಅನೇಕ ಮರುಕವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅವರ ಉಪಸ್ಥಿತಿಯನ್ನು ಬಹಳ ಗೌರವಪೂರ್ವಕವಾಗಿ ವಂದಿಸಿಕೊಂಡು ಅವರ ಪರವಾಗಿ ಅವರ ಪತಿದೇವರಾಗಿರುವಂತಹ ರಾಮರಾವ್ ಅವರು ಒಂದಷ್ಟು ಒಡನಾಟದ ದಿನಗಳನ್ನು ನೆನಪಿಸಿಕೊಳ್ತಾರೆ. ಶ್ರೀ ರಾಮರಾವ್. ನಮಸ್ಕಾರ. ನನ್ನ ಹೆಸರು ಯು ರಾಮರಾವ್ ಅಂತ. ನಾನು ಕರ್ನಾಟಕ ಬ್ಯಾಂಕಿನ ನಿವೃತ್ತ ಉದ್ಯೋಗಿ. ನನ್ನ ಹೆಂಡತಿಯ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ. ಅವಳ ಹೆಸರು ಸಾವಿತ್ರಿ ರಾಮರಾವ್ ಅಂತ. ಕಲಾನಿಕೇತನ ಸಂಗೀತ ಶಾಲೆಯಲ್ಲಿ ವೋಕಲ್, ಬಾಯಿಯ ಮೂಲಕ ಮತ್ತು ವೀಣೆ ಟೀಚರ್ ಆಗಿದ್ದಾರೆ. ಆವಾಗ ನಿಮ್ಮ ಶ್ರಾವಣ ಉಳ್ಳಾಳವರು ಬಂದು ಕಲ್ತಿದ್ದಾರೆ. ಒಂದು ಬಾರಿ ಅವರು ನಮ್ಮ ಮನೆಗೂ ಬಂದಿದ್ದರು.
ಅವ್ರು ಯಾವಾಗಲೂ ರಾತ್ರಿ ಫೋನ್ ಮಾಡೋದು, 9 ಗಂಟೆ ಸಮಯಕ್ಕೆ ಫೋನ್ ಮಾಡೋದು, ಫೋನ್ ತೆಗೆದು ನಾನು ನಾಳೆ ಬರ್ತೇನೆ, ಹೀಗೆ ಎಲ್ಲ ಹಲವಾರು ಬಾರಿ ಹೇಳಿದ್ದಾರೆ. ಅವರ ಮದುವೆಗೆ ನಾನು ಹೋಗಿದ್ದೆ. ಎಲ್ಲಿ ಮಂಗಳಾದೇವಿ ದೇವಸ್ಥಾನದಲ್ಲಿ ಅವರು ಮದುವೆ ಆಗಿತ್ತು. ನಾನು ಸಾವಿತ್ರಿ ಅವರನ್ನು ನಾನು ಒಟ್ಟಿಗೆ ಹೋಗಿದ್ದೆ. ಮತ್ತು ಅವರು SDM ಕಾಲೇಜ್ನಲ್ಲಿ 2 ಕಾರ್ಯಕ್ರಮ ಮಾಡಿದರು, ಸಂಗೀತ ಕಾರ್ಯಕ್ರಮ, ಡ್ಯಾನ್ಸ್ ಕಾರ್ಯಕ್ರಮ. ಅದರಲ್ಲಿ ಸಾವಿತ್ರಿ ರಾಮರಾವ್ ಅವ್ರನ್ನ ಗುರುಗಳಾಗಿ ಅವರು ಸನ್ಮಾನ ಮಾಡಿದರು. ಅದೆಲ್ಲ ನನಗೆ ನೆನಪಾಗ್ತಾ ಇದೆ. ಒಬ್ಬರು ಅವರ ಬಗ್ಗೆ ಎಲ್ಲ ಈಗ ಮಾತಾಡಿದವರು ತುಂಬ ಮಾತಾಡಿದ್ದಾರೆ. ನಾನು ಹೆಚ್ಚು ಏನು ಹೇಳಲಿಕ್ಕೆ ಇದಾಗ್ತಾ ಇಲ್ಲ. ಆದರೆ ನಾನು ಮಂಗಳೂರಿಂದ ಬಂದಿದ್ದೇನೆ, ಆದ್ದರಿಂದ ನಾನು ಮಾತಾಡಬೇಕಂತ, ನಾನು ಕರ್ನಾಟಕ ಬ್ಯಾಂಕ್ ಟ್ರೈನಿಂಗ್ ಕಾಲೇಜ್ 12 ವರ್ಷ ಮಾತಾಡುವ ಅಭ್ಯಾಸ, ಆದ್ದರಿಂದ ಈ ಕಾರ್ಯಕ್ರಮ ಮಾತಾಡಲಿಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. ಏನು ಹುಟ್ಟು ಸಾವು ಎಲ್ಲರಿಗೂ ನಾವು ಇವರು ಹೇಳಿದಾಗ, ಮುಂಚಿನವ್ರು ಹೇಳಿದಾಗ ಎಲ್ಲರೂ ಒಂದು ದಿವಸ ಹೋಗುವವರೇ. ಆದರೆ ಸುಖ ಮರಣ ಎಲ್ಲರಿಗೂ ಸಿಕ್ಕಬೇಕು. ಅದು ನಾನು ದೇವರ ಹತ್ರ ಡೈಲಿ ಪ್ರಾರ್ಥನೆ ಮಾಡ್ತೇನೆ, ಸುಖ ಮರಣ ಸಿಕ್ಕಬೇಕು. ಅದು ಸಿಗ್ತದೋ ಇಲ್ಲೊಂದು ಗೊತ್ತಿಲ್ಲ. ಇಲ್ಲಿ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಅವರು ತಾಯಿಯು, ಅವರ ಹೆಂಡತಿ, ಕುಟುಂಬ, ಅವರಿಗೆಲ್ಲ ದೇವರು ಒಳ್ಳೆ ಈ ನೋವನ್ನು ತಡ್ಕೊಳ್ಳುವ ಶಕ್ತಿ ಕೊಡಲಿ. ಅದು ಸಾಧಾರಣಕ್ಕೆ ಸಾಧ್ಯ ಇಲ್ಲ. ಮರೆಯುವ ಎಂಬುದು ಕೆಲವು ವಿಷಯದಲ್ಲಿ ಮರಿತೇವೆ, ಆದರೆ ಈ ವಿಷಯ ಮರೀಲಿಕ್ಕೆ ಸಾಧ್ಯವಿಲ್ಲ. ಏನು ಮಾಡೋದು, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ತಾಯಿ, ಹೆಂಡತಿ, ಮಕ್ಕಳಿಗೆಲ್ಲ ಒಳ್ಳೆ ಆರೋಗ್ಯ ಕೊಡಲಿ ಅಂತ ನಾನು ದೇವತ್ರ ಪ್ರಾರ್ಥನೆ ಮಾಡಿದ್ದೇನೆ. ನೀವೆಲ್ಲ ಕೇಳಿದ್ದಕ್ಕಾಗಿ ನಮಸ್ಕಾರಗಳು. ಧನ್ಯವಾದಗಳು ರಾಮರಾವ್ ಅವರಿಗೆ. ಮುಂದಕ್ಕೆ ಶ್ರಾವಣವರ ಬಹುಕಾಲದ ಒಡನಾಡಿ, ಜೊತೆಗೆ ಇದ್ದು ಅವರ ತರಗತಿ, ಅವರ ವೈಯಕ್ತಿಕ ಜೀವನವನ್ನು ಬಹಳ ಆಪ್ತ ದೃಷ್ಟಿಯಿಂದ ನೋಡಿಕೊಂಡು ಬಂದವರು ಉಳ್ಳಾಳಕ್ಕೆ ಪರಿಚಿತರಾಗಿರುವ ಜಾನಕಿ ಟೀಚರ್. ಮೊಗವೀರ ಶಾಲೆಯಲ್ಲಿ ಸುದೀರ್ಘ ವರ್ಷದ ತನಕ ಅಧ್ಯಾಪನದ ವೃತ್ತಿಯನ್ನು ಮಾಡಿ, ಅದೇ ಮೊಗವೀರ ಶಾಲೆಯಲ್ಲಿ ಭರತನಾಟ್ಯ ತರಗತಿಯನ್ನು ಆರಂಭಿಸುವಾಗಲೂ ಬೆನ್ನೆಲುಬಾಗಿದ್ದ ಮತ್ತು ಈ ತನಕದ ಶ್ರಾವಣ ಉಳ್ಳಾಳವರ ಪ್ರತಿ ಚಟುವಟಿಕೆಯಲ್ಲಿ ಜೊತೆಗಾಗಿದ್ದವರು ಜಾನಕಿ ಟೀಚರ್. ಅದಕ್ಕಿಂತಲೂ ಮುಖ್ಯವಾಗಿ ಮೊನ್ನೆ ಮರಣದ ಮನೆಗೆ ಬಂದವರಿಗೆ ಗೊತ್ತಿರಬಹುದು, ಅವರ ಜಗಲಿಯ ಪಕ್ಕದಲ್ಲಿ ನಿಂತು ಅಲ್ಲಿ ನಡೆಯುವ ಪ್ರತಿ ಕ್ರಿಯೆಯನ್ನು ಕೂಡ ಎಷ್ಟು ಆಸಕ್ತಿ ಮತ್ತು ಎಷ್ಟು ಬೇಸರದಿಂದ ಗಮನಿಸ್ತಿದ್ರು ಎಂಬುದನ್ನು ನಾವು ನೋಡಿದ್ದೇವೆ. ಜಾನಕಿ ಟೀಚರ್ ಅವರ ಒಡನಾಟದ ದಿನಗಳನ್ನು ಒಮ್ಮೆ ನೆನಪಿಸಿಕೊಳ್ಬೇಕು. ಬಹಳ ಒಂದು ಬೇಸರದಲ್ಲಿ ಇಲ್ಲಿ ಬಂದು ನಿಂತಿದ್ದೇನೆ ನಾನು. ನಮಗಿಂತ ಸಣ್ಣ ಪ್ರಾಯದ ಮಕ್ಕಳು ಅಗಲುವಾಗ ಅವರಿಗೊಂದು ನುಡಿನಮನ ಹೇಳುವಂಥ ಕಾರ್ಯಕ್ರಮದಲ್ಲಿ ಇಲ್ಲಿ ನಿಂತುಕೊಳ್ಳೋದು ನಮ್ಮದು ಕೂಡ ಒಂದು ದುರಾದೃಷ್ಟ ಅಂತ ನಾನು ಹೇಳ್ತೇನೆ. ಬಾಲಕನಾಗಿರುವಾಗ ಶ್ರಾವಣ್, ಅವನಲ್ಲಿ ಅಷ್ಟೊಂದು ವಿದ್ವತ್ತುಂಟು, ಅಷ್ಟು ಒಂದು ಕಲೆ ಉಂಟು, ಅದರ ಸಮರ್ಪಣಾ ಭಾವದ ಒಂದು ಸೇವೆ ಉಂಟು. ಅವನು ಕಲ್ತಂಥ ವಿದ್ಯೆಗಳು, ನಾಟ್ಯ ಕಲೆಯಲ್ಲಿ ಅವನು ಪಡೆದಂಥ ಪರಿಣಿತಿ ಇಷ್ಟೆಲ್ಲ ಮುಂದಕ್ಕೆ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವನು ಒಂದು ಹೆಸರು ಗಳಿಸ್ತಾನಂತ ಹೇಳಲಿಕ್ಕೆ ಆಗಿನ ಕಾಲದಲ್ಲಿ ನಮಗೆ ಸಾಧ್ಯವೇ ಆಗಲಿಲ್ಲ. ಬಹಳ ಮೌನ. ಅವನನ್ನು ಮಾತಾಡಿಸಿದರೆ ಮಾತ್ರ ಅವನು ಮಾತಾಡೋದು. ಅಷ್ಟೊಂದು ನಯವಿನಯ, ಕಿರಿಯರಲ್ಲಿ ಪ್ರೀತಿ, ಗುರುಗಳಲ್ಲಿ ಗೌರವ, ಹಿರಿಯರಲ್ಲಿ ಗೌರವ, ಹಾಗೆ ತಾನು ಕಲಿಯುವಂಥ ವಿದ್ಯೆಯಲ್ಲಿ ಅವನಿಗಿದ್ದೊಂದು ಆಸಕ್ತಿ ನೋಡುವಾಗ ಇಷ್ಟು ಎತ್ತರಕ್ಕೆ ಬೆಳೆದು ಇಂದು ನಮ್ಮೆದುರಲ್ಲಿ ನಾವು ಕಣ್ಣೀರು ತೆಗೆಯುವಂಥ ಒಂದು ಸ್ಥಳದಲ್ಲಿ ಅವನು ಈಗ ಇದ್ದಾನಂತ ಹೇಳಿದರೆ ನಮಗೆ ನಂಬಲಿಕ್ಕೆ ಸಾಧ್ಯವಿಲ್ಲ. ಹಿರಿಯರೊಂದು ಮಾತು ಹೇಳ್ತಾರೆ, ಮಕ್ಕಳು ಚಿಕ್ಕವರಿರುವಾಗ ತಂದೆ ತಾಯಿ ಸಾಯಬಾರ್ದು, ಯೌವನದಲ್ಲಿ ಗಂಡ ಸಾಯಬಾರ್ದು, ತಂದೆ ತಾಯಿಗಳು ವೃದ್ಧಾಪ್ಯದಲ್ಲಿ ಇರುವಾಗ ಮಕ್ಕಳು ಸಾಯಬಾರ್ದು. ಅವರು ಬಹಳ ದುರಾದೃಷ್ಟವಂತರು. ಹಾಗೆ ಅವನಿಗೆ ಕಲಿಸಿದ ಗುರುಗಳು ನಾವು ಕೂಡ ದುರಾದೃಷ್ಟವಂತರೇ. ಕೇವಲ ಒಂದು 42 ವರ್ಷಗಳಲ್ಲಿ ಅವನು ಇಷ್ಟೆಲ್ಲ ಸಾಧನೆ ಮಾಡಿ ಅವನು ಒಂದು ಬಹಳ ಹೆಸರು ಪಡೆದಿದ್ದಾನಂತ ಹೇಳಿದರೆ ಬಹುಶಃ ಅವನು ಇಷ್ಟು ಬೇಗ ಹೋಗಲಿಕ್ಕೆ ಇತ್ತು ವಿಧಿನಿಯಮದ ಪ್ರಕಾರ. ಅದಕ್ಕೋಸ್ಕರವೇ ಅವನಿಗೆ ಅಷ್ಟೊಂದು ಶಕ್ತಿಯನ್ನು, ಕಲೆಯಲ್ಲಿ ಅಷ್ಟೊಂದು ಆಸಕ್ತಿಯನ್ನು, ಹಲವಾರು ಪ್ರಶಸ್ತಿಗಳನ್ನು ಕೂಡ ಗಳಿಸುವಂಥ ಒಂದು ಸೌಭಾಗ್ಯವನ್ನು ಆ ಎಳೆಯ ಪ್ರಾಯದಲ್ಲಿ ಕೊಟ್ಟಿದ್ದಾರೆ. ಬಹುಶಃ ಮನುಷ್ಯ ತನ್ನ ಜೀವಮಾನ ಪರ್ಯಂತ ಮಾಡುವ ಸಾಧನೆಯನ್ನು ಕೇವಲ 42 ವರ್ಷಗಳಲ್ಲಿ ಸಾಧಿಸಿ ಅವನು ಈ ಇಹಲೋಕವನ್ನು ತ್ಯಜಿಸಿದ್ದಾನೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವನ ತಂದೆ ತಾಯಿಗಳಿಗೆ ಅವನ ಒಂದು ದುಃಖವನ್ನು, ಅವನ ಶಿಷ್ಯಂದಿರಿಗೆ, ಅವನ ಅಭಿಮಾನಿಗಳಿಗೆ, ಅವರ ಕುಟುಂಬದವರಿಗೆ ಆ ಶಕ್ತಿಯನ್ನು ದೇವರು ಕೊಡಲಿ. ಅವನ ಒಂದು ಕಲೆಯನ್ನು ಬೆಳಗಿಸಲಿಕ್ಕೆ ಅವನ ಹೆಂಡತಿಗೆ ಶಕ್ತಿ ಕೊಡಲಿ ದೇವರು.
ಅವನು ಪಡೆದಂಥ ಎಲ್ಲ ಹೆಸರುಗಳನ್ನು ಅವನ ಮಗಳಿಗೆ ದಾರೆ ಏರಲಿ ದೇವರು ಅಂತ ಹಾರೈಸಿ ಅವನ ಆತ್ಮಕ್ಕೆ ಶಾಂತಿಯನ್ನು ಬೇಡಿ ನನ್ನೆರಡು ಮಾತು ಮುಗಿಸ್ತೇನೆ. ಇಂತಹ ಹಾರ್ದವಾದ ನುಡಿಗಳು. ನಿಜಕ್ಕೂ ನಾವು ಏನು ಬಯಸ್ತಿದ್ದೇವೋ ಅದನ್ನೇ ಜಾನಕಿ ಟೀಚರ್ ಹೇಳಿದರು. ಈ ತರಗತಿಯನ್ನು ಮುಂದುವರಿಸುವ ರಿಲೇ ಗೋಲನ್ನು ಶೈನಾ ಅವರು ಮುಂದುವರಿಸಬೇಕು, ಅವರು ಹಿಡಿದುಕೊಂಡು ಮುಂದುವರಿಬೇಕೆಂಬುದೇ. ಇದು ಮೊನ್ನೆಯ ದಿನದಿಂದಲೂ ಜನ ಮಾತನಾಡಿಕೊಳ್ತಾ ಇರುವಂತಹ ಮಾತು. ಬಹುಶಃ ನಿಮ್ಮೆಲ್ಲರ ಆಂತರ್ಯದ ಧ್ವನಿ ಕೂಡ ಅದೇ ಅಂತ ಅಂದುಕೊಳ್ತೇವೆ. ಅವರ ಪತ್ನಿಯ ಮುಖೇನ ಕಿರಣ್ ರವರ ಸಹಕಾರ, ಮಗಳ ಭವಿಷ್ಯತ್ತನ್ನು ನೆನಪಿಟ್ಟುಕೊಂಡು ಈ ತರಗತಿ ಮುಂದುವರಿಬೇಕು. ಮಂತ್ರನಾಟ್ಯ ಕಲಾ ಗುರುಕುಲ ಜೊತೆಗೆ ಅವರ ಮಗಳು ಅದೇ ಉಳ್ಳಾಳಕ್ಕೆ ಮಂತ್ರ ಎಸ್ ಉಳ್ಳಾಳ್ ಮತ್ತೆ ಅದೇ ಕೀರ್ತಿಯನ್ನು ತಂದು ಕೊಡಬೇಕು. ನಮಗೆ ಉಳ್ಳಾಳ ಎಂದ ಕ್ಷಣ ನೆನಪಾಗುವಂತಹ ಹಲವು ಕೀರ್ತಿಯ ಹೆಸರುಗಳಲ್ಲಿ ಶ್ರಾವಣ್ ಕೂಡ ಒಬ್ಬರಾಗಿದ್ರು ಎಂಬುದನ್ನು ನಾವು ಪ್ರಾಂಜಲವಾಗಿ ಒಪ್ಪಿಕೊಳ್ಳೇಬೇಕು. ಆದರೆ ಅಂತಹ ಒಂದು ಉಳ್ಳಾಳದ ಕೀರ್ತಿಯ ಗುರುತಿನ ಮುಕುಟವೊಂದು ಕಳಚಿ ಬಿತ್ತು ಎಂಬುದು ನಿಜಕ್ಕೂ ದುರಾದೃಷ್ಟ. ಜಾನಕಿ ಟೀಚರ ಮಾತನ್ನೇ ಮುಂದುವರಿಸುವುದಾದರೆ ಎರಡು ಉದ್ದೇಶ ಬಹುಶಃ ಈ ಪುಣ್ಯದ ಮಣ್ಣಲ್ಲಿ ನಾವು ನೆನಪಿಸಿಕೊಳ್ಬೇಕು. ಒಂದು, ಯಾವ ಶ್ರಾವಣ್ ಅವರ ಅಗಲುವಿಕೆಯನ್ನು ನೆಪವಾಗಿಟ್ಟುಕೊಂಡು ಯಾವ ಕಾರಣಕ್ಕೂ ಇದುವರೆಗೆ 14 ವರ್ಷದವರೆಗೆ ಮುಂದುವರಿಯುತ್ತಿರುವಂತಹ ಮಂತ್ರನಾಟ್ಯ ಕಲಾ ಗುರುಕುಲ ಸ್ಥಗಿತ ಆಗಬಾರ್ದು, ಮುಂದುವರಿಬೇಕು. ಅದನ್ನೇ ನಂಬಿಕೊಂಡಿರುವ ಅನೇಕ ವಿದ್ಯಾರ್ಥಿಗಳಿದ್ದಾರೆ ಉಳ್ಳಾಳಕ್ಕೆ ತರಗತಿಗೆ ಹೋಗುವುದಂತ, ಅದು ಮುಂದುವರಿಬೇಕು. ಎರಡನೆಯದು, ಶ್ರಾವಣ್ ಅವರ ಹೆಸರಿನಲ್ಲಿ ಶಾಶ್ವತವಾದದ್ದು ಏನಾದರೂ ಒಂದು ಗುರುತು ಆಗಬೇಕು. ಅದವರ ಹೆಸರಿನ ದತ್ತಿ ಪ್ರಶಸ್ತಿಯೋ, ಅವರ ಹೆಸರಿನ ಯಾವುದಾದ್ರೂ ಒಂದು ಗುರುತು ಇರುವಂತಹ ಪುರಸ್ಕಾರಗಳು, ಗುರುತು ಇರುವಂತಹ ವಿದ್ಯಾರ್ಥಿ ವೇತನವೋ, ಗುರುತು ಇರುವಂತಹ ಅನೇಕ ಸಂಗತಿಗಳು. ಏಕೆಂದರೆ ನನಗೆ ನೆನಪಿದೆ, ಮಂತ್ರಕಲಾ ನಾಟ್ಯ ಗುರುಕುಲದ ವತಿಯಿಂದ ಒಮ್ಮೆ ಒಂದು ಕ್ಯಾನ್ಸರ್ ಪೀಡಿತ ಮಗುವಿಗೆ ಇದೇ ಶ್ರಾವಣ್ ರವರ ಉಪಸ್ಥಿತಿಯಲ್ಲಿ ಹಣ ಸಂಗ್ರಹ, ನಾಟ್ಯ ಮಾಧ್ಯಮವನ್ನು ಬಳಸಿಕೊಂಡು ಹಣ ಸಂಗ್ರಹ ಮಾಡಿ ಉಪಕಾರ ಮಾಡುವಂಥ ಕೆಲಸ ಆಗಿತ್ತು. ಇದನ್ನು ನೀವು ನೆನಪಿಸಿಕೊಳ್ಬೇಕು. ಹಾಗಾಗಿ ಅಂತಹ ಮಾನವೀಯ ಪ್ರಜ್ಞೆ ಇರುವಂತಹ ತರಗತಿ ಈಗ ಅದು ಸವಾಲಾಗಿ ಕಾಣ್ತದೆ, ಅದು ಮುಂದುವರಿಬೇಕಾಗಿದೆ ಎಂಬುದು ನಮ್ಮ ಆಶಯ. ಮುಂದಕ್ಕೆ ಹರೇಕಾಳದ ರಾಮಕೃಷ್ಣ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ವಿಭಾಗದ ಶ್ರೀ ತ್ಯಾಗಂ ಸರ್ ಉಪಸ್ಥಿತರಿದ್ದಾರೆ. ಅವರಿಂದ ಒಂದೆರಡು ಶ್ರಾವಣ್ ಅವರ ಕುರಿತ ಮಾತು. ಈಗ ನಮಸ್ಕಾರ. ಮಾತನಾಡೋ ಹೊತ್ತಲ್ಲ, ಆದರೂ ಕೂಡ ಒಂದು ನುಡಿ ನಮನ ಸಲ್ಲಿಸಬೇಕಾದಂಥ ಒಂದು ವಿಚಾರ. ಮುಖ್ಯವಾಗಿ ಈಗಾಗಲೇ ಅರುಣ್ ಉಳ್ಳಾಳ್ ಅವರು ಸಂಪೂರ್ಣವಾಗಿ ಹೇಳಿದ್ದಾರೆ ಅವರ ಬಗ್ಗೆ. ಜಾನಕಿ ಟೀಚರ್ ಅಂತೂ ಅವರು ಶಿಕ್ಷಕಿಯಾಗಿ ಏನೆಲ್ಲ, ಗುರುಗಳಾಗಿ ಅವರು ಏನೆಲ್ಲ ಅನುಭವಿಸಿದ್ರು ಎನ್ನುವುದರ ಬಗ್ಗೆ ಚಿಂತನಾತ್ಮಕವಾಗಿ ವಿಚಾರವನ್ನು ಹೇಳಿದರು. ಆದರೂ ಇದೆಲ್ಲ ವಿಚಾರಗಳನ್ನ ಬಿಟ್ಟು ಒಂದೆರಡು ವಿಚಾರಗಳನ್ನ ಹೇಳುವುದಾದರೆ, ಒಬ್ಬ ಅಷ್ಟು ದೊಡ್ಡ ಶ್ರೇಷ್ಠ ಮಟ್ಟದ ಒಂದು ರಾಷ್ಟ್ರ ಮಟ್ಟದ ಕಲಾವಿದರಾಗಿ, ಗುರುಗಳಾಗಿ, ಭರತನಾಟ್ಯ ಗುರುಗಳಾಗಿ, ಆದರೆ ಸ್ವಲ್ಪನೂ ಹತ್ರ ಅಹಂಕಾರ ಎನ್ನುವಂಥದ್ದು ಇರಲಿಲ್ಲ. ನಾವು ಮುಖ್ಯವಾಗಿ ಒಪ್ಪಿಕೊಳ್ಬೇಕಾದ ವಿಚಾರ. ಎಷ್ಟೋ ದೊಡ್ಡ ಅಧ್ಯಾಪಕರು, ದೊಡ್ಡ ತರಬೇತುದಾರರೆಲ್ಲ ಇರ್ತಾರೆ, ದೊಡ್ಡ ದುರಂಕಾರವಾಗಿ ಇರ್ತಾರೆ ತುಂಬ ಮಂದಿ. ಅವ್ರ ಹತ್ರ ಮಾತಾಡಬೇಕು ಅಂತಾದರೆ ಮೊದಲೇ ನಾವು ಅವ್ರ ಹತ್ರ ಪರ್ಮಿಷನ್, ಅನುಮತಿಯನ್ನು ತಗೊಂಡು ಮಾತಾಡಬೇಕಾದ್ರೆ ನಮ್ಮ ಶ್ರಾವಣ್ ಅವ್ರ ಹತ್ರ ಅದಿಲ್ಲ. ನೋಡಿ, ನೀವೆಲ್ಲರೂ ನೋಡಿರ್ಬೋದು, ಅಷ್ಟು ಚಿಕ್ಕದವರ ಹತ್ರ ಕೂಡ ಒಳ್ಳೆಯ ಗೌರವ ಕೊಟ್ಟು ಮಾತಾಡ್ತಾರೆ. ಹಿರಿಯರು, ದೊಡ್ಡವರು ಅಥವಾ ದೊಡ್ಡ ಹಣವಂತರು, ಶ್ರೀಮಂತರು ಅಂತೇಳಿ ಅವರಲ್ಲಿ ಯಾರಲ್ಲಿ ಇರಲಿಲ್ಲ. ಯಾರು ಕೂಡ ಹೋಗಿ ಅವ್ರ ಹತ್ರ, ಶ್ರವಣ್ ಅವ್ರ ಹತ್ರ ಚಂದವಾಗಿ ಮಾತಾಡ್ಬೋದು. ಮತ್ತೊಂದು ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಮಾನವೀಯತೆಯ ಪ್ರತಿರೂಪವಾಗಿದ್ದರು ಅವರು ಗುರುಗಳಾಗಿದ್ದರೂ ಕೂಡ ಅವರ ಶಿಷ್ಯಂದರು ಎಷ್ಟೋ ಮಂದಿ ಗೌರವವನ್ನು ಅವ್ರ ಶಿಷ್ಯಂದ್ರಿಗೆ ಕೊಡ್ತಾ ಇದ್ರು. ಅದಕ್ಕೆ ಒಂದು ಅಂತ ಹೇಳಿದ್ರೆ, ನಮ್ಮ ನರೇಶ್ ಅವರ ಮಗಳು ಸಣ್ಣ ಪ್ರಾಯದಲ್ಲೇ ತೀರಿ ಹೋದ್ರು ಕೂಡ ಆ ಮಗಳ ಫೋಟೋವನ್ನು ಇಟ್ಕೊಂಡು ಆ ಕಾರ್ಯಕ್ರಮವನ್ನು, ಅವಳಿಗೆ ಅಂತಲೇ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಅವಳಿಗೆ ಶಾಂತಿ ಸಿಗುವಲ್ಲಿ ನಾವೇನು ಮಾಡ್ಬೋದು, ಈ ಒಂದು ನಾಟ್ಯ ಮುಖೇನ ಏನು ಮಾಡ್ಬೋದು ಎಂಬುದರಾಗಿ ಅವರು ಹಣ ಮಾಡುವುದಾದ್ರೆ ಹೇಗೂ ಮಾಡ್ಬೋದಿತ್ತು. ದೊಡ್ಡ ಮಟ್ಟಿಗೆ ಇಷ್ಟೆಲ್ಲ ಬಡತನದಲ್ಲಿ ಅವರು ಇನ್ನೂ ಕೂಡ ಆ ಶ್ರೀಮಂತಿಗೆ ಬಗ್ಗೆ ಎಲ್ಲಿಯೂ ನೆನೆಸಿದವರಲ್ಲ. ಆ ಸಂಸ್ಕಾರವನ್ನು ಉಳಿಸಬೇಕು ಅಂತೇಳಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿದ್ರು. ನೋಡಿ, ಭರತನಾಟ್ಯದಲ್ಲಿ ಏನೆಲ್ಲ ಮಾಡಿ, ಎಂತೆಲ್ಲ ಮಾಡಿ, ಎಲ್ಲೆಲ್ಲ ಹೋದ್ರು ಗುರುಗಳು. ಆದರೆ ಅವರು ಆ ಲೆವೆಲಲ್ಲೇ ಇದ್ದಾರೆ. ನೋಡಿ, ದೊಡ್ಡ ಮಟ್ಟಿಗೆ ಆಲೋಚನೆ ಮಾಡಲಿಲ್ಲ ಅವರು. ನಾನು ದೊಡ್ಡ ಹಣ ಮಾಡಿ ದೊಡ್ಡ ಮಟ್ಟಿಗೆ ನಾನು ಐಶ್ವರ್ಯವನ್ನು ಕಾಪಾಡಿಕೊಂಡು ಹೋಗಬೇಕು ಅಂತ ಎಲ್ಲಿಯೂ ನೋಡಲಿಲ್ಲ ಅವರು. ನನ್ನ ಒಂದು ಕಲೆಯನ್ನು ಒಳ್ಳೆ ರೀತಿಯಲ್ಲಿ ಕಲ್ತಿದ್ದೇನೆ, ಅದನ್ನು ಸಮಾಜಗೋಸ್ಕರ ವಿನಿಯೋಗಿಸಬೇಕು, ಅದರಷ್ಟು ಆ ಮಕ್ಕಳು ಆ ಸಂಸ್ಕಾರವನ್ನು ಕಲಿಸ್ಕೊಳ್ಬೇಕು, ಸಂಸ್ಕೃತವನ್ನು ಕಲ್ತ್ಕೊಳ್ಬೇಕು ಅಂತ ಎನ್ನುವುದರ ಮಟ್ಟಿಗೆನೇ ಆಲೋಚನೆ ಮಾಡಿಕೊಂಡು ಹೋದಂಥ ವ್ಯಕ್ತಿ ಶ್ರಾವಣ್ ಉಳ್ಳಾಳ್ ಅವರು. ಅದರೊಟ್ಟಿಗೆ ದೊಡ್ಡ ಅಭಿಮಾನಿ ಬಳಗವೇ ಇತ್ತು. ಎಲ್ಲಿಯೂ ಅಭಿಮಾನಿ ಬಳಗವನ್ನು ಬನ್ನಿ ಬನ್ನಿ ಅಂತೇಳಿ ಕರೀತಿರ್ಲಿಲ್ಲ, ಬಟ್ ಕಾರ್ಯಕ್ರಮ ಇದ್ರೆ ಕೊಡಿ ಎನ್ನುವಂಥದ್ದು ಬರ್ತಾ ಇತ್ತು ಎಲ್ಲ ಮೊಬೈಲಲ್ಲಿ. ಯಾಕೆಂದರೆ ಒಳ್ಳೆಯ ಪ್ರತಿಭೆ ಆ ಮಕ್ಕಳು ಕೂಡ ಒಂದು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಡಬೇಕು. ಎಷ್ಟೋ ಮಕ್ಕಳಿಗೆ ವಿದ್ವಾನ್ ಆಗಬೇಕು.
ಕೇವಲ ನಾನೇ ವಿದ್ವಾನ್ ಆದ್ರೆ ಸಾಲದು, ನನ್ನ ಮಕ್ಕಳು ಕೂಡ ಕಲಿಬೇಕು ಅಂತೇಳಿ. ಅದು ನೋಡಿ, ಎಲ್ಲ ಗುರುಗಳು ಕಲಿಬೇಕಾದಂತ ಶ್ರೇಷ್ಠವಾದಂಥ ವಿಚಾರ ಏನಂತಂದ್ರೆ, ನಾನು ದೊಡ್ಡ ವ್ಯಕ್ತಿ ಆದ್ರೆ ಸಾಲದು, ನಾನು ನಾಯಕನಾದ್ರೆ ಸಾಲದು, ನನ್ನ ಮಕ್ಕಳು ಕೂಡ ನಾಯಕರಾಗಬೇಕು, ನನ್ನ ಮಕ್ಕಳು ಕೂಡ ದೊಡ್ಡ ಮಕ್ಕಳಾಗಬೇಕು ಎನ್ನುವ ಅಷ್ಟರ ಮಟ್ಟಿಗೆ ಎಲ್ಲ ಗುರುಗಳಲ್ಲಿ ಆ ಒಂದು ಸ್ಥಿತಿ ಪ್ರಜ್ಞೆ ಇರಲ್ಲ. ಬಟ್ ಆ ಶ್ರಾವಣ ಉಳ್ಳಾಳ್ ಅವರಲ್ಲಿ ದೊಡ್ಡ ವಿಚಾರವನ್ನ ವ್ಯಕ್ತಿಗತವಾಗಿ ಅಳವಡಿಸ್ಕೊಂಡಂತ ವ್ಯಕ್ತಿ ಅಂತ ಹೇಳಿದ್ರೆ ಅದು ಶ್ರಾವಣ ಉಳ್ಳಾಳ್ ಅವರು. ಮಾನವೀಯತೆಯನ್ನು ಒಳ್ಳೆ ರೀತಿಯಲ್ಲಿ ಅಳವಡಿಸ್ಕೊಂಡವರು. ಮುಖ್ಯವಾಗಿ ಕಿರಣ್ ಅವರನ್ನು ನಾನು ಇಲ್ಲಿ ಹೇಳಬೇಕಾಗ್ತದೆ. ಈಗಾಗಲೇ ನಮ್ಮ ಅರುಣ್ ಉಳ್ಳಾಳ್ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಹೇಳಿದರು. ತುಂಬ ಮಂದಿ ಸಹೋದರರು ಇದ್ರು, ಸಹೋದರರು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಉಳಿಸ್ಲಿಕ್ಕೆ ತುಂಬಾ ರೀತಿಯ ಪ್ರಯತ್ನವನ್ನು ಮಾಡಿದರು. ನಾವೆಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸಚಿವರನ್ನೆಲ್ಲ ಭೇಟಿಯಾಗಿ ದೊಡ್ಡ ಮಟ್ಟಿಗೆ ಏನಾದರೂ ಮಾಡಿ ಉಳಿಸ್ಬೇಕು. ಲಾಸ್ಟ್ಗೆ ಅದು ಆದ್ರೆ ಯಾರು ನೆನೆಸಿ ನೋಡ್ಲಿಲ್ಲ ಇಷ್ಟು ಬೇಗವಾಗಿ ಹೋಗ್ತಾರೆ ಅಂತೇಳಿ. ಅಂದ್ರೆ ಈ ಸಣ್ಣ ವಿಚಾರಕ್ಕೆ, ಸಣ್ಣ ರೋಗ ದೊಡ್ಡ ಕಾಮಳೆ ರೋಗ ಅಂತ ಹೇಳುವಂಥ ದೊಡ್ಡ ವಿಚಾರ ಬಿಡಿ, ಆದ್ರೂ ಕೂಡ ಈ ರೀತಿಯಲ್ಲಿ ಅವರು ನಿಧನರಾಗುತ್ತಾರೆ ಅಂತೇಳಿ ಯಾರು ಎಕ್ಸ್ಪೆಕ್ಟ್ ಮಾಡಲೇ ಇಲ್ಲ. ಒಂದಲ್ಲ ಒಂದಿನ ಮರುದಿನ ಆದ್ರೂ ಅವರು ICU ಇಂದ ಎದ್ದು ಹೊರಗೆ ಬರ್ತಾರೆ ಅಂತೇಳಿ ನಾವೆಲ್ಲ ಖಂಡಿತವಾಗಿ ತಿಳಿದಿದ್ದೆವು. ಆದ್ರೂ ಕೂಡ ಕೆಲವು ವೈದ್ಯಾಧಿಕಾರಿಗಳು ಹೇಳಿದ ಮಾತನ್ನ ನಾವು ಹೋಗಿ ಹೇಳುವಾಗ ಕಿರಣ್ ಅವರು ಖಂಡಿತವಾಗಿ ಸರ್ ನಾವು ಅದರೊಟ್ಟಿಗೆ ಇದ್ದೇವೆ ಅಂತ ನೋಡುವಾಗ, ಪ್ರತಿದಿನ ಆಸ್ಪತ್ರೆಯಲ್ಲಿ ಹೋಗುವಾಗಲೂ ಕೂಡ ಆ ಕಿರಣ್ ಅವರ ಉಪಸ್ಥಿತಿ ಏನಾದ್ರೂ ಮಾಡಿ ಉಳಿಸ್ಬೇಕು, ಬೆಳೆಸ್ಬೇಕು, ಅವರನ್ನ ತರಬೇಕು ಸರ್ ಹೊರಗಡೆ ಅಂತೇಳಿ ಬೇರೆ ಬೇರೆ ವಿಭಿನ್ನ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದು ನೋಡಿದ್ರೆ ಖಂಡಿತವಾಗಿಯೂ ಅವರ ವಿಧಿ ಲೀಲೆಯೇ ಅಷ್ಟೇ ಬರೆದಿತ್ತು. ಅವರಿಗೆ ಆಯುಷ್ಯ ಅಂತ ಹೇಳುವಂಥದ್ದು ಅಷ್ಟೇ, ನಾವು ನೆನೆಸ್ಕೊಳ್ಳುವಂಥದ್ದು ಅಷ್ಟೇ. ಯಾಕಂದ್ರೆ ದೊಡ್ಡ ರೀತಿಯ ಪ್ರಯತ್ನಗಳನ್ನು ಬೇರೆ ಮಾಡಿತ್ತು. ಆದರೆ ದೇವರು ಬರ್ದದ್ದು ಅಂತ ಒಂದು ದಿನ ಪ್ರತಿಯೊಬ್ಬರಿಗೂ ಇರ್ತದೆ. ಅದಕ್ಕೆ ನಾವೆಲ್ಲರೂ ಗೇಟ್ ಪಾಸ್ ಹೋಗ್ತಾ ಇರ್ಬೇಕು, ಇದ್ದ ದಿನವನ್ನ ಸಂತೋಷವಾಗಿ ಕಳೆಯಬೇಕಷ್ಟೇ. ಅಂತ ಒಂದು ಶ್ರಾವಣ ಉಳ್ಳಾಳ್ರ ಬಗ್ಗೆ ಮಾತಾಡ್ಲಿಕ್ಕೆ ಅಂದ್ರೆ ಅದು ಗಂಟೆಗಟ್ಟಲೆ ಮಾತಾಡ್ಬೋದು. ಆದ್ರೂ ಕೂಡ ಅವರ ಧರ್ಮಪತ್ನಿ ನನ್ನ ಸಣ್ಣ ಪ್ರಾಯದಿಂದಲೇ ನೋಡಿದ್ದು, ಶ್ರುತಿಲಯ ಕಲಾ ಕೇಂದ್ರ ಆಗಿರೋದು, ಭರತನಾಟ್ಯದ ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆಯ ವಿದ್ಯಾರ್ಥಿಯಾಗಿ ಇವತ್ತು ಒಂದು ಮಗು ಅವರಿಗೆ ಖಂಡಿತವಾಗಿ ಈಗಾಗಲೇ ಅರುಣ್ ಉಳ್ಳಾಳ್ ಹೇಳಿದಾಗೆ ಇಷ್ಟಕ್ಕೆ ನಿಲ್ಬಾರ್ದು. ಏನೋ ಶ್ರಾವಣ ಉಳ್ಳಾಳ್ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ, ಆದರೆ ಅವರು ಹಾಕಿಕೊಂಡಂತ ವೇದಿಕೆ ಆಗಿರ್ಬೋದು, ಪ್ರತಿಭೆಗಳು ಇರ್ಬೋದು, ಅದನ್ನು ಉಳಿಸಿ ಬೆಳೆಸಲಿಕ್ಕೆ ಖಂಡಿತವಾಗಿ ನಮ್ಮಿಂದೆಲ್ಲ ಸಾಧ್ಯ ಇದೆ. ಅವನು ಉಳಿಸುವಂತ ಕೆಲಸವನ್ನು ನಾವು ಖಂಡಿತ ಮಾಡ್ಬೋದು. ನಾವೆಲ್ಲರೂ ಇದ್ದಾರೆ ಅಂತೇಳಿ ಭಾವಿಸಿಕೊಂಡು ಅವರ ಕೆಲಸವನ್ನ ನಾವು ಮುಂದೆ ಕೊಂಡೋಗುವಂತ ಕೆಲಸವನ್ನ ನಾವೆಲ್ಲರೂ ಸೇರಿಕೊಂಡು ಮಾಡೋಣ. ಅವರ ಧರ್ಮಪತಿಗೆ ಶಕ್ತಿಯನ್ನು ತುಂಬಿಸುವ ಕೆಲಸವನ್ನ ಮಾಡೋಣ. ಅವರ ಕುಟುಂಬಕ್ಕೆ ಒಳ್ಳೆಯ ಶಕ್ತಿಯನ್ನು ಕೊಡುವಂತ ಶಕ್ತಿಯನ್ನು ತುಂಬಿಸುವಂತ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ನಮ್ಮ ಹಿಂದೂ ಧರ್ಮದಲ್ಲಿ ನಾವೆಲ್ಲರೂ ಒಂದು ಮರೆತು ಬಿಡ್ತೇವೆ. ನಾವು ಏನೋ ಸಂತೋಷ ಇರುವಾಗ ಎಲ್ಲರೂ ಸೇರ್ತೇವೆ, ಕಷ್ಟ ಆಗುವಾಗ ನಾವು ಬಿಟ್ಟು ಬಿಡ್ತೇವೆ. ನಾನು ತುಂಬಾ ಮಂದಿ ನೋಡಿದ್ದೇನೆ, ಇದು ಬಾರ್ದದು. ಇದನ್ನ ನಾವೆಲ್ಲರೂ ಆಲೋಚನೆ ಮಾಡಬೇಕು. ಕಷ್ಟದಲ್ಲಿ ಇರುವಾಗ ನಾವೆಲ್ಲರೂ ಒಟ್ಟಿಗೆ ಸೇರಬೇಕು, ಅವರಿಗೆ ಶಕ್ತಿಯನ್ನು ತುಂಬಿಸುವಂತ ಕೆಲಸ. ನೀವು ಹಣವನ್ನೇ ಕೊಡಬೇಕು ಅಂತೇನೇ ಇಲ್ಲ. ನಾನು ಈ ವೇದಿಕೆ ಮುಖೇನ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ, ಅವ್ರು ಲಾಸ್ಟ್ ತನಕ ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ನಾವು ಮಾತಿನ ಮುಖೇನ ಒಳ್ಳೆಯದನ್ನು ಮಾಡಬೇಕು. ಅವರೊಟ್ಟಿಗೆ ಶಕ್ತಿ ತುಂಬುವ ಬೇರೆ ಬೇರೆ ಕೆಲಸಗಳುಂಟು, ಸಂಘ ಸಂಸ್ಥೆಗಳಿದೆ, ಅದರ ಮುಖೇನ ನಾವು ಅವರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡೋಣ ಅಂತ ಹೇಳ್ಕೊಳ್ತಾ, ಅವರ ಕುಟುಂಬಸ್ಥರಿಗೆ, ಬಂಧು ಮಿತ್ರರಿಗೆ ಈ ದುಃಖವನ್ನ, ಬಹಳ ದೊಡ್ಡ ದುಃಖ ಇದು, ಅದನ್ನ ನೀಗಿಸುವಂತ ಶಕ್ತಿಯನ್ನ ಭಗವಂತ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಅವರಿಗೆ ಶಾಂತಿ ಸಿಗಲಿ, ದಿವ್ಯಾತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿಕೊಳ್ತಾ ನಾನು 2 ನುಡಿಯ ಮನವನ್ನು ಕೊನೆಗೊಳಿಸ್ತೇನೆ. ವಂದನೆಗಳು ತ್ಯಾಗಂ ಸರ್. ಶ್ರಾವಣ ಉಳ್ಳಾಳ್ನ ಕಾರ್ಯಕ್ಷೇತ್ರನು ನೆಂಪು ಮಲ್ಪುನಗ ಐಕ ಬೋಡಿತ್ತಿನ ಮಲ್ಲ ಬಲ ತಿಕ್ಕದಲ್ಲಿ ಬಂಡಿ ಕೊಟ್ಟಿಯದ ನೇಲೆ ಇಲ್ಲದ ಅಜ್ಜನ ಕಾರ್ಯ, ಮಂತ್ರಮೂರ್ತಿನ ಕಾರ್ಯ, ಅವಲುಪ್ಪುನ ದೈವ ದೇವರನ ಕಾರ್ಯನು ಬಾರಿ ಆಸಕ್ತಿದ ಮಲ್ತೊಂದು ಬತ್ತಿನಾರು. ಅಂಚ ತೂಂಡ ಬಾರಿ ನೇರವಾಯಿನ ಸಂಬಂಧತ್ತ ಇಲ್ಲಗ ಆಂಡಲ ಎನ್ನ ಪರಿಸರತ್ತ ಒಂಜಿ ದೈವ ಎಂಕ ಅಭಿಮಾನ ಉಪ್ಪುನ ಪ್ರವೀಣಣ್ಣ ಅಂತ ದೈವದ ಚಾಕಿರಿ ಇಂದತ್ತ ಬಗೆಟ್ ಪೂರ ಮಲ್ಲ ಉಮೇದಿ ಒಂದು ಬತ್ತಿನಾರು. ನಂಗೆ ಗೊತ್ತುಂಡು ಪ್ರವೀಣಣ್ಣ ದಿಂಜ ಕಡೆಟ್ ದೈವ ಕಾರ್ಯಕ್ಕೆ ಪೋನಾಗ ಶ್ರಾವಣ ಉಳ್ಳಾಳ್ ಒಟ್ಟಿಗೆ ಪೋತೇರು. ಅವಳು ಯಕ್ಷಗಾನ ಗೊಬ್ಬಾನಾಗ ಶ್ರಾವಣ ಉಳ್ಳಾಳ್ ಐತ ಮುತಾಲಿ ಕಡೆ ಬೇಲೆ ಮಲ್ತದೇರು. ಅಡೆಗೆ ದಾದನವಂತೆ ಆರ್ಥಿಕವಾದ ಸಂಗ್ರಹ ಮಲ್ಪುನಾಗ ಶ್ರಾವಣ ಉಳ್ಳಾಳ್ ಐತೊಟ್ಟಿಗೆ ಬೇಲೆ ಮಲ್ತದೇರು. ಇಂಚ ಪಂಡುದು ಮುಗಿಯಂದಿನಾಥ ಒಡನಾಟ ನೇಲಿಲ್ಲದ ಮಣ್ಣುಡು ಉಂಡು ಎಂದು ನಮ್ಮ ನಂಬುದ ಅಂಚಾದು ಆ ನೇಲೆ ಇಲ್ಲದ ನಮಕ್ ಮಾತರಿಗಳ ಪೂಜ್ಯರಾಯಿನ ಪ್ರವೀಣ್ ಗುರಿಕಾರರು ಉಳ್ಳೇರು. ಆರು ನೇಲೆ ಇಲ್ಲದ ಶ್ರಾವಣ ಉಳ್ಳಾಳ್ನ ಆ ದಿನಕ್ಕೂ ಅವರ ನೆಂಪು ಮಂತರು. ಮಗ ಭಾಗ್ಯನಿಗೆ ಹೆಚ್ಚು ಕಮ್ಮಿಟ್ಟು ನಾನು ಮಾತನಾಡುದು ಈ ಶ್ರಾವಣ ಅಲ್ಪಕಾಲದ ಔಷಧಿ ದೇವರನ್ನ ಪಾದಕ್ಕೆ ಸಂಧಿ ಆಗ ದೇವರಿ ಸ್ವಲ್ಪ ಎಲ್ಲ ತೊಂದರೆಗಳು ಅವಳ ಎದ್ದೆ ಮಲ್ಪಡೋದು ಎನ್ನ ಅಪ್ಪೆ ಪನ ಮಂತ್ರಮೂರ್ತಿ ಬಂದಾಗ ಆಯನ ಜೀವದ ಗಂಟು ನೇಲೆಲ್ಲದ ಮಂತ್ರಮೂರ್ತಿನ ಬುಡ್ದಾಯ ಇದ್ದೆ, ನೇಲೆಲ್ಲದ ಅಜ್ಜನ ಬುಡ್ದಾಯ ಇದ್ದೆ. ಅಪ್ಪಾಗ ಈ ಶ್ರಾವಣ
ಒಂಜಿ 37 ವರ್ಷದ ದುಂಬು ಆಗಿತ್ತ 42 ವರ್ಷ. ಈ 37 ವರ್ಷದ ದುಂಬು ನೇಲಿಲ್ಲ ಚೆಂಬರಕ್ಕೆ ಎಂದ ಯಾವು ఆయన ఇల్లడ బుల్లిపైన సుమల్పి ఆయన అప్పకంత నేల బెంచెడు గుళ్ళవడు కోలకి 5 ಆದಾಯ పోపుడు ಅಂಚೆನೆ ಆದಾದಾಗ ಮಲ್ಲ ಒಂದು ಬತ್ತೆ ಬುದ್ಧಿ ತೆರಿ ಒಂದು ಬತ್ತನು ಬುದ್ಧಿ ತೆರಿ ಒಂದು ಬಂದಾಗ ಅಲ್ಪ ಚಾಕಿರಿ ಮಲ್ಪಾರ ಶುರು ಮಲ್ತೆ ಬಾಲಿಯುಡಿ ಆತು ಪೊಡ್ತಾನ ಕಿರಾಣ್ ಬತ್ತೆ ಕಿರಾಣ್ಗೆ ನೇಲೆಲ್ಲೆಡೆ ಬಂದಾಗ 11 ವರ್ಷ ರಾವಣ ಕಿರಾಣ ಒಟ್ಟಿಗೆ ಅಡ್ಡಿ ಅಲ್ಪದ ವಾ ಕಾರ್ಯಲ್ಲ ಮಂತ್ರ ದೇವತನ ಕಾರ್ಯ ಬಲಸುನು ಬಾತ ಐಕೊಂಜಿ ಮೂರ್ತಿ ಮಲ್ತದನ ಎಂಕ್ಲೆ ಪೂರ ಸಾಧ್ಯ ಜೈನ್ ಮಲ್ಪ್ಯಾರೆ ಆ ಬ್ಯಾಡ 11 ಗಂಟೆ ರಾತ್ರಿ ಮುಟ್ಟಲ್ಲ ಆ ನವರಾತ್ರಿ ದಪಾಯ ಮಲ್ತೊಂದು ಐಟ್ಲ ಸೇವೆಯನ್ನು ಮಲ್ತೊಂದಿತ್ತೆ ಬದ್ಧ ಕಾಲಿಗೆ ರಕ್ತ ಪೂರ ಸೇವೆಲ್ಲ ಅಜ್ಜಾಗ ಬಲಸುನ ಮುಕ್ಕುಲೆ ಪೂರ ಮಲ್ಪುನ ಮುಕ್ಕುಲೆ ಯಾನ ಮಲ್ಪುಣೆಂಚಿನವನ್ನ ಪೂಜೆ ಅಲ್ಲ ಪನ್ಪುಣ ಕೊರ್ಪುಣ ಯಾನು ಅಪ್ಪಾಗ ಇನಿ ಆ ದೈವಾದಿನ ಆದ ಪೂರ್ತಿ ಆಗ ಆ ದೇವರು ಅಂಚೆನೆ ಈ ಮನ್ನಡಿ ಅನ್ನ ಗುರು ಭಗವತಿ ಅವಳಾಲ ಆಗ ಸುಖ ಶಾಂತಿ ಕೊರಡೆ ಅಂಚೆನೆ ఆయన ಕೈಪತ್ನ ಬೊಡೆಜಿ ಅಂಚೆನೆ ಅವಂಜಿ ಬಾಲೆ ಉಳ್ಳಾಳು ಆ ಬಾಲೆಗಳ ಆ ದೀರ್ಘ ಔಷಧವನ್ನು ಕೊರಡು ಅಂಚೆನೆ ಎಡ್ಡೆ ಬುದ್ಧಿ ಎಡ್ಡೆ ಜ್ಞಾನವನ್ನು ಕೊರಡು ಆ ನಾಟ್ಯನು ನನ್ನ ಬಾಲೆ ದಪ್ಪೆಲ್ಲ ಹಾಕನೊಟ್ಟಿ ಇದನ್ನೆಲ್ಲ ಸೇರೊಂದು ದುಂಬು ಕೊನೋದು ಐನ್ ಎಡ್ಡೆ ಮಲ್ಪಾಡು ಪಂದು ಸೋಮನಾಥ ಗೋಪಾಲಕೃಷ್ಣ ದೇವಿನ ದುಂಬುದೀದು ಎನ್ನ ಗುರು ಭಗವತಿನ ದುಂಬುದಿ ಒಂದು ಎನ್ನ ಮನ್ನಡಿತ್ನ ಶಕ್ತಿ ಅಪ್ಪೆ ಮೂಕಾಮಿಕೆನ ಧರ್ಮನ ದುಂಬುದಿ ಒಂದು ಎನ್ನ ಕೈಪತ್ತಿನ ಸತ್ಯ ಮಲರಾಯ ಜುಮಾದಿ ಬಂಟನ ದುಂಬುದಿ ಒಂದು ಅವಳು ಆದಿಸ್ಥಳ ನೇಲಿಲ್ಲದ ಮನ್ನ ಅಜ್ಜನ ದುಂಬುದಿ ಒಂದು ಆ ನಾಗದೇವಿನ ದುಂಬುದಿ ಒಂದು ಅವಳಿತ ರಾವು ಗುಳಿಗನ ದುಂಬುದಿ ಒಂದು ಅಪ್ಪೆ ಭದ್ರಕಾಳಿನ ದುಂಬುದಿ ಒಂದು ಅಪ್ಪೆ ಮಂತ್ರಮೂರ್ತಿನ ದುಂಬುದಿ ಒಂದು ಎನ್ನ ಪ್ರಾರ್ಥನೆ. ಇಂಚಿನ ಆಶೀರ್ವಾದ ಶ್ರಾವಣ ಉಳ್ಳಾಳ ಕುಟುಂಬಗ ದೀರ್ಘವಾದ ತಿಕ್ಕೊಂದಿತ್ತು ಅಡ ದುರಾದೃಷ್ಟ ದೈವ ಲಿಖಿತ ನಮ್ಮ ಐನು ಅಂದ ಅತ್ತ ಅಂದಕ್ಕೆ ಏನೇ ರೆಚಿ ಆನಿ ಕಾಲೋಡ್ದು ತೆಂಬರದ ಧ್ವನಿ ಕೇಂದು ಬತ್ತದ ಮಲ್ತಿನ ಚಾಕಿರಿ ಅಕೇರಿ ಮುಟ್ಟಲ ಸಂದ ಒಂದಿತ್ತನು ನಾನು ಒಂಜಿ ಪಾಚರ ಮೂಲ ಅಗತ್ಯವಾದ ನೆಂಪು ಮಲ್ಪೋಡು ಮಹಾಲಕ್ಷ್ಮಿ ಅಷ್ಟಕಡು ಮಂತ್ರಮೂರ್ತೆ ಸದಾದೇವಿ ಒಂಜಿ ಸಾಲ ಬರ್ಪುಂಡು ಆ ಮಂತ್ರಮೂರ್ತೆ ಪನ್ಪುನ ಒಂಜಿ ಪದ ಇಟ್ಟು ಪ್ರಯೋಗ ಆಯಿನ ಬಗೆಟ್ ಶ್ರಾವಣ ಒಂಜಿ ಎತ್ತು ಕುತೂಹಲ ಇತ್ತೇರು ಪಂಡದು ಎತ್ತು ಸಲ ಫೋಟೋ ಐಕ್ ತಕ್ಕ ಒಂಜಿ ಕಲ್ಪನೆದ ಒಂಜಿ ಚಿತ್ರ ಮಲ್ತಿತ್ತೇರು ನೇಲಿಲ್ಲಡ್ ಬಹುಶಃ ಇತ್ತೆಲ್ಲ ಉಂಡು ನಾನು ಎಣ್ಣುವೆ ಒಂಜಿ ಮಂತ್ರಮೂರ್ತಿನ ಸ್ವರೂಪ ಎಂಚುಪ್ಪು ಅಷ್ಟಕಡ್ ಆ ಪ್ರಯೋಗ ದಾಯ ಅಂಡು ಮಂತ್ರಮೂರ್ತಿಯಿಂದ ಲಕ್ಷ್ಮೀಂದ ಎತ್ತೆರು ಪನ್ಪುನ ಬಗಟ್ ಎತ್ತು ನಾಡೊಂದು ಪಿದಡಿಯರು ಎತ್ತು ಚರ್ಚೆ ಮಲ್ತದ ನಮ್ಮ ಅಂದು ಅರೆಗ್ ಆ ಶಬ್ದದ ಮಿತ್ತಿ ಎತ್ತು ಕುತೂಹಲ ಉಂಡು ಪಂಡ ಆರ್ನ ಭವಿಷ್ಯತ್ತದ ಗುರುತಾಯಿಲೆಂಚಿನ ಬಾಲೆಗಾರು ಮಂತ್ರ ಅಂದು ಬುದರ್ದಿಯರು ಅವೇ ಪರಂಪರೆದ ಮೋಕೆ ಈ ರೆಡ್ಡುಲ ಕಾರಣ ಅದು ಕಿರಣ್ ಆರ್ನ ಬಾಲೆಗೆ ಅಕ್ಷಿ ಎಂದು ಬುದರ್ದಿಯರು ಆ ಒಟ್ಟು ಮಲ್ತನ ಮಂತ್ರಾಕ್ಷಿ ಇಂದ ಹಾಕೊಂಡು ಮಂತ್ರಾಕ್ಷಿ ಅನ್ಯೋನ್ಯತೆ ತುಲೆ ಕಿರಣ್ ಶ್ರಾವಣ ಮುಖೇನ ಮಂತ್ರ ಬೊಕ್ಕ ಅಕ್ಷಿನ ಮುಖೇನಲ್ಲ ದುಂಬು ಪೋಡು ಪನ್ಪುನ ಚಿಂತನೆ ಇತ್ತನೈತೆ ಬರೋ ಭವಿಷ್ಯದ ಆಲೋಚನೆ ಇತ್ತನು ಆರ್ನ ತರಗತಿಗಾರು ಬೋಡಿತ್ತಿನ ಆತು ಸಾಂಸ್ಕೃತಿಕವಾಯಿನ ಪುದರಿತ್ತನು ಆರು ಮಂತ್ರ ನಾಟ್ಯ ಕಲಾ ಗುರುಕುಲ ಅಂದಿಯರು ಪಂಡ ಆ ಮಂತ್ರಮೂರ್ತಿ ಪದದ ಬಗ್ಗೆ ದೈವದ ಬಗ್ಗೆ ಎತ್ತು ಮಲ್ಲ ಆಸಕ್ತಿ ಇತ್ತನ ಪನ್ಪುನೇನು ನಮ್ಮ ಮೂಲು ನೆಂಪು ಮಲ್ಪೋಡು ಇಂದು ನಮ್ಮ ಕೊಂಚ ಆದರ್ಶ ನಂದು ದೈವ ಚಾಕಿರಿನು ಎತ್ತು ಕೀರ್ತಿಗೆ ಬತ್ತನಲ್ಲ ದೈವ ಚಾಕಿರಿನು ಬುಡಾಂದೆ ನಿರಂತರವಾದ ಸಾಮಾನ್ಯರ ಆದಿತ್ಯರು ಯಾಕಂದ್ರೆ ತ್ಯಾಗಂ ಸರ್ ಪಂಡಿನ ಲಕಾನೆ ಬಾರಿ ಸಂಕೋಚ ಬೊಕ ಮೃದು ಮಾತು ಏರು ಧ್ವನಿತ ಮಾತು ನಮಗೆ ಏನು ಪಂಡು ಶ್ರಾವಣ ಧ್ವನಿಟ್ಟು ನಮಗೆ ಕಲ್ಪನೆನೇ ಆಪುಜು ಶ್ರಾವಣ ಏರು ಧ್ವನಿಟ್ಟು ಪಾತಿರುವರು ಅಣ್ಣ ಮೃದು ಮಾತು ಮೆಲ್ಲ ನಾವು ಹೋಗ್ಬೋದಾ ನಾವು ಬರ್ಬೋದು ಈ ಮೃದುವಾದ ಅಗತ್ಯವಾದ ಅಧಿಕಾರವಾಣಿಡಕೇನೋಡಾಯಿನ ಇಲ್ಲ ನಮ್ಗೊಮ್ಮೆ ಸಿಗ್ಬೋದ ಆತ್ತು ಮೃದುವಾದಕ್ಕೇನೋ ಇದು ಎಷ್ಟೋ ವರ್ಷದ ಒಡನಾಟದ ಎಂಕಲ ಗೊತ್ತು ಪುನಃ ಆ ಮೃದು ಮಾತು ಇತ್ತಿನಂಚಿನ ಮೃದುತ್ವದ ವ್ಯಕ್ತಿತ್ವನೇ ಶ್ರಾವಣ ನನ್ನ ಉದಯವಾಣಿದ ವಸಂತಣ್ಣ ಇರು ಒಂದು 10 ವರ್ಷದ್ದು ಆರ್ನ ಒಡನಾಡಿ ಉದಯವಾಣಿದ ಪತ್ರಕರ್ತೆರು ಪನ್ಪುನ ಒಡನಾಡಿ ಒಂಜಾಂಡಲ ಶ್ರಾವಣ ಉಳ್ಳಾಳ್ ಬೊಕ್ಕ ವಸಂತ್ ಕೊಣಾಜೆ ಮುಕುಲು ಇರುವೆರ್ಲ ಕರ್ನಾಟಕ ಕಲಾ ತಿಲಕ ಉಳ್ಳಾಳ ಮೋಹನ್ ಕುಮಾರರ್ನ ತರಗತಿಡು ಒಂಜೇ ಬ್ಯಾಚ್ಡ್ ಕಲ್ತಿಲಕರು ಒಡನಾಡಿರು ಸಮಕಾಲೀನರು ಇಂಚ ದಿಂಜ ಜನ ಉಳ್ಳೇರು ಊರಲ್ಲಿ ಮರಣದ ದಿನ ಬೈದು ಆ ಒಡನಾಟ ಬಹುಶಃ ಸುದೀರ್ಘವಾದಪ್ಪು 7 ಪುರ ಒಂಜೇ ರೂಪಕಡು ಒಟ್ಟಿಗೆ ಪದ್ಯ ಪಾಡ್ನಕಲು ಅವು ಎತ್ತೋ ನೃತ್ಯ ಇಂದಟ್ಟು ಒಟ್ಟಿಗೆ ಬೇಲೆ ಮಲ್ತಿನಕಲು ಶ್ರಾವಣ ಉಳ್ಳಾಳು ಪ್ರತ್ಯೇಕವಾದ ಒಂಜಿ ತರಗತಿ ಮಲ್ಪುನ ಸಮಯಡುಲ 5 ದುಂಬು ಅವಳೇ ಶಿಕ್ಷಕರಾದ ವೃತ್ತಿ ಮಲ್ತೊಂದಿತ್ತಿನ ಆ ಸಮಯಡ್ ವಸಂತ್ ಕೊಣಾಜಾರ್ನ ಒಡನಾಟ ನಮ್ಮ ನೆಂಪು ಮಲ್ಪೋಡು ಆನಿದ ದಿನ ಇಂಚೆತ್ತಲು ವಸಂತ್ ಇಂಕನೊಟ್ಟಿಗೆ ಪಟ್ಟೋನು ಬೇರು ವಿದ್ವಾನ್ ಶ್ರಾವಣ್ ಉಳ್ಳಾಲ್
ಎಂಕ್ಲು ಕಮ್ಮಿಡ್ಲ ಒಂಜಿ 33 ವರ್ಷದ ಎಂಕ್ಲನ ಒಡನಾಟ. ಉಳ್ಳಾಲ ಮೋಹನ್ ಕುಮಾರ್ ಇಲ್ಲಲ್ಲ ಪರ ಇಲ್ಲಿ ಒಪ್ಪನಾಗ ಆರು ಬರುವಂತಾರೆ ಎಲ್ಲಿ ಯಾರನ್ನ ಪ್ರೈಮರಿ ಇಟ್ಟರೆ ಆರ್ಲ ಪ್ರೈಮರಿ ಇಡ್ತಾರೆ ಹೈಸ್ಕೂಲ್ ಇತ್ತೆ. ಆ ಟೈಮ್ ನಮ್ಮ ಎಡ್ಡೆ ಒಂಜಿ ಭರತನಾಟ್ಯಮ್ಡು ಎಷ್ಟೋ ಜನ ಕಲ್ಪುವೇರು. ಅಂದರೆ ಕಲ್ಪನೆ ಟಕ್ಲೆ ಪೂರ ಕೆಲವರು ಪಂಡ ಪುಟ್ನಗನಕ್ಕೆ ಒಂಜಿ ಪ್ರತಿಭೆ ಉಪ್ಪುಂಡು. ಆ ಪ್ರತಿಭೆ ಒಂಜಿ ಕಲಾವಿದ ಪಂಡ ಶ್ರಾವಣುಲಾಲ್ ಪಂಡ್ರೆ ಅನ್ಪೆ ದಯಪಂಡ ತಾಳ ಜ್ಞಾನ ಬೊಕ್ಕ ಅಡವು ಆರು ಮನ್ಪುಣಂಜಿ ಅಡವುದ ಶೈಲಿ. ಆ ಶೈಲಿ ಎನ್ನ ಲೆಕ್ಕ ಪ್ರಕಾರ ಆ ಐತ ಬಗ್ಗೆ ಪ್ರತಿ ಆಳವಾದ ಬೋದು ಆ ಜ್ಞಾನ ಪಡೆಯುన్నారు. ಕಲ್ಪವನ್ನ ಶೈಲಿಯಲ್ಲೇ ಎಡ್ಡೆ ಪಂಡ ಮಾಸ್ಟರ್ನಲ್ಲಡಿ ಹಿರಿಯ ಸ್ಟೂಡೆಂಟ್ ಆಗಲಿ ಕಲ್ಪವಂತೀರಿ ಎಂಕ್ಲು ಪರ ಅಪರೂಪಗರ ಅತಿಥಿಯಾಗಿ ಕಲ್ತದ್ದು പോകുന്ന ಪಂಡ ಇಂಟ್ರೆಸ್ಟ್ ಮಾತ್ರ ಎಂಗ್ಲ ಡ್ಯಾನ್ಸ್ ಕಲ್ಪಡೊಂದತ್ತೆ ಒಂಜಿ ಡ್ಯಾನ್ಸ್ ಮತ್ತೆ ಇಂಟ್ರೆಸ್ಟ್ ಎಂಗ್ಲು ಕಲ್ತಂದ್ರೆ ಎನ್ನ ಸೀನಿಯರ್ ಆತಲ್ಲಿ ಆರ್ನ ವಿದ್ವತ್ತಾದಲ್ಲಿ ಶ್ರಾವಣ ಅಂಡ ಪ್ರತಿ ಒಂಜಿ ಎಂಜಿನ ಎಂಕ್ಲ ಬಂದಂತಾರೆ ಅಂಡ ಆ ಅಡವು ಬೊಕ್ಕ ಆ ತಾಳ ಜ್ಞಾನಡು ಎಂಕ್ಲೆಟ್ ಆ ಟೋಟಲ್ ಏತ್ ಸ್ಟೂಡೆಂಟ್ ಆಗ್ಲಿಟ್ಟು ರೈಟ್ ಟಾಪ್ ಮೋಸ್ಟ್ ಪಂಡ ಯಾನ್ ಶ್ರಾವಣುಲಾಲ್ ಪಂಡ್ರೆ ಇಚ್ಛೆ ಪಡ್ಪೆ ಇದೊಟ್ಟಿಗೆ ಎಂಗ್ಲಾರು ಮಿತ್ತ ಮೇಡಮ್ ಪಾತಿಯಾರ ಜನಕ್ಕೆ ಪುತ್ರ ಬಂದದ್ದು ಆರ್ನ ಮಗಲ್ಲ ಎತ್ತಾರೆ ವಿನುತ ಆರ್ಲ ದಯೋದಿನ ಆತೇರಿ ಎಡ್ಡೆ ಡ್ಯಾನ್ಸರ್ ನಕ್ಲು ಎಡ್ಡೆ ಒಂಜಿ ಆ ಡ್ಯಾನ್ಸ್ ಬಂಡ ಐತೊಟ್ಟಿಗೆ ಫುಲ್ ಇನ್ವಾಲ್ವ್ ಆದ್ ಪೋಂದು ನಕ್ಲು ಎಂಕ್ಲು ಬರ ಒಂಜಿ 10% ಇನ್ವಾಲ್ವ್ ಅಂಡ ಮೆಕ್ಲು 100 to 100% ಐತೆ ಇನ್ವಾಲ್ವ್ ಅಂತೀರಿ ಶ್ರಾವಣುಳು. ಆಂಡ ಆರು ಕ್ಲಾಸ್ ಸ್ಟಾರ್ಟ್ ಮಂತದ್ದು ಖಾಲಿ 14 ವರ್ಷ ಅಡಿ ಸಾಧಾರಣ ಒಂಜಿ 15 ವರ್ಷ ಮಲ್ಪನ ಸಾಧನೆ ಮಂತಿರಂದು ಏನು ಪಂಡ್ರೆ ಇಚ್ಛೆ ಆಡಪೆ ವಾರನ ಆ ಸಾಧನದ ಫಾಸ್ಟ್ ಅಂಚಿರ್ತೇನೆ ಬಂಡ ಖಾಲಿ ಉಳ್ಳಾಲಾಗ ಮಾತ್ರ ಸೀಮಿತ ಆದ ಜನರು ಬೇತೆ ಬೇತೆ ರಾಜ್ಯ ಪೋದು ಬೇತೆ ಬೇತೆ ದೇಶಕ್ಕೆ ಪೋದು ಅಲ್ಪ ಯಾರನ್ನ ಕಲೆನ ಪಸರಿಸದಾರೆ. ಅವತ್ತೊಂದೇ ಡ್ಯಾನ್ಸ್ ಒಟ್ಟಿಗೆ ಯಕ್ಷಗಾನ ಒಂಜಿ ಯಾರ ಒಂಜಿ ಐತೊಳ್ಳಿ ಸಮ್ಮಿಲಿತ ಅಂತ ಒಂಜಿ ಹೊಸ ಒಂಜಿ ಕಾನ್ಸೆಪ್ಟ್ನ ಕಾಣ್ತಿರ್ತಾರೆ. ಬೊಕ್ಕ ಅದ್ರ ಮಾನವೀಯತೆ ಎತ್ತಂడి ಪ್ರತಿ ಒಂಜಿ ವಿಷಯ ಇಟ್ಲ ಎಂಜಿನ ಎತ್ತನೆಲ್ಲ ಬತ್ತಂತೀರಿ ಅನ್ನ ಬೊಕ್ಕ ಆಫೀಸನ್ನ ಕಡೆ ಅಲ್ಪ ತೊಕ್ಕೊಟ್ಟು ಆಫೀಸ್ ಉಪ್ಪನಾಗ ಎಪ್ಪಲ ಬರ್ತದೆ ಇಂಚಿನ ಮನ್ಪನು ವಸಂತನ್ನ ಇಂಚ ಮಂತೊಂದುಲ್ಲೆ ಸಪೋರ್ಟ್ ಮಾಡ್ಬಿಡೆ ಎಂಗ್ಲು ಮಂತ್ ಅಂದ್ರೆ ಒಂಜಿ 2 ವರ್ಷದ ಮಾತ್ರ ಅದನ್ನ ಸಂಪರ್ಕ ಕಡಿಮೆ ಅಂಡ್ ಎಂಗ್ಲ ಆಫೀಸಲ್ಲಿ ತೊಕ್ಕೊಟ್ಟಿರೋದು ಕುತ್ತರ್ಗೆ ಪೋಯಿನೋದ್ಬೇಕು ಎಂಗ್ಲ ಒಂಚೂರು ಸಂಪರ್ಕ ಕಡಿಮೆ ಅಂಡಿ ಫೋನ್ ಅಪರೂಪಗರ ಪಾತ್ರ ಅಂತೇರಿ ಆಡ ಆರು ಏತ್ ಅಜ್ಪ ವರ್ಷದ ಮನ್ಬಿಡ ಇನ್ನು ಸಾಧನೆ ಆರು ಕಾಲಿ 42 ವರ್ಷದ ಮಂದಿ ಕಾಲಿ 14 ವರ್ಷದ ಮಂದಿ ಬಂದಕ್ಕೆ ಯಾನು ಇದು ಬಂತ ಬಂಡ ಆ ಟೈಪದ ಒಂಜಿ ಎಂಜಿನಲ್ಲಿ ಎಂಗ್ಲ ಹಿರಿಯ ಸ್ಟೂಡೆಂಟ್ ಆಗ್ಲಿ ಎಂಗ್ಲ ಟೀಮ್ ಇತ್ತು ಒಂಜಿ ಆ ಜೋಕ್ಲಿ ಏರನಲ್ಲಿ ಇತ್ತನಲ್ಲ ಶ್ರಾವಣ ಬಂಡ ಆಪುಂಡು ಆಗ ತಾಳ ಬಾರ್ದು ಐಕೆಂಚಿನ ಜತಿ ಮನ್ಪುನನ ಹೊಸ ಜತಿ ಮನ್ಪುನನ ಅವು ಪೂರ ಶ್ರಾವಣೆ ಆಗ ಇತ್ತನ ಟ್ಯಾಲೆಂಟ್ ಬೇತೆ ಎರಡಲ್ಲಿ ಇಜ್ಜ ಪನ್ಪೇನು ಪಂಡ ಆ ಒಂಜಿ ಐತ ಆಳವಾದ ಪೋಂದಿತ್ತೇರು ಐತ ಬಗ್ಗೆ ಅನುಭವ ಇತ್ತು ಓದೊಂತೇರು ಎಂಕ ಐತ ಪಂಡ್ರೆ ಅಭಿಜಿ ಪಂಡ ಇನ್ನು ಅರಗಿಸಾರ ಅಭಿಜಿ ಒಂದು ವೇಳೆ ಆರು ಎಲ್ಲ ಬದುಕುದಿತ್ತು ನಜ್ಪ ವರ್ಷ ಒಂದು ವೇಳೆ ನನ್ನೊಂಜಿ ಕೆಲವು ವರ್ಷ ಇತ್ತು ನಾ ಬೇತೋ ಮಲ್ಲ ಸಾಧನೆ ಮಂತುವರೆದನ್ನ ಆಂಡ ದೇವರೇನು ಬೇಗ ನಮ್ಮ ಕೈ ಇರಲಿಲ್ಲ ಅಂದ್ರೆ ವರಿ ಎಡ್ಡೆ ವ್ಯಕ್ತಿ ವರಿ ಪ್ರತಿಭೆನು ಆಯ್ನದು ಬೇಗ ದೇವರು ತನ್ನಡೆಗೆ ಒಯ್ತೊಂದಿರು ಬಂಡದು ಯಾನು ನೆನ್ತೊನ್ವೇನು ಆಂಡ ಶ್ರಾವಣ ಉಲ್ಪಲೊಪ್ಪಡು ಆಂಡ ನನ್ನ ನೆಕ್ಸ್ಟ್ ಆರ್ನ ಮಿಸ್ಸಸ್ ಉಳ್ಳೇರಿ ಈ ನೃತ್ಯ ಕ್ಷೇತ್ರ ಅಡಿ ಆಯ್ನ ಯಾರು ಕಂಟಿನ್ಯೂ ಮನ್ಪಡು ಬಂಡದು ಯಾನು ಪನೊಂದು ಶ್ರಾವಣ ನಮ್ಮೊಟ್ಟಿಗೆ ಗೆಜ್ಜಿಂಡಲ್ಲ ಆನ ನೆನಪು ಮಾತ್ರ ಎಪ್ಪಗಲೊಪ್ಪುಂಡು ಅಂಡ ಎಲ್ಲಿ ಬೇಕಾಯ್ತು ನಂಗೆ ನೆನಪು ಎಪ್ಪಗಲೊಪ್ಪು ಬಂಡದು ಯಾನು ಅಂತ ಎನ್ನ ದೊಡ್ಡ ಪಾತ್ರ ಸೊನ್ಮೆಲು ವಸಂತಣ್ಣ ಗುರು ಇಚ್ಚಿನಲ ತರಗತಿ ನಡಪೋಡು ಅಂದು ದಾಯ ಗೊತ್ತುಂಡೆ ಮಂತ್ರನಾಟ್ಯ ಕಲಾ ಗುರುಕುಲ ಪ್ರಾರಂಭ ಅನಗ ತುಡರ್ ಬೆಳಗಾದಿನಿ ಉಳ್ಳಾಡ ಮೋಹನ್ ಕುಮಾರ್ ಹಿಡಿದು ಬೊಕ್ಕ ಪ್ರತಿ ವರ್ಷ ಗುರುಕುಲೋತ್ಸವ ಅನ್ನೋ ಒಂದು ವಾರ್ಷಿಕ ಆಚರಣೆ ನಡತೊಂದಿತ್ತು. ಇಂದು ಪ್ರತಿಯಿಂದ ತಲ ದೇವತಾ ಜ್ಯೋತಿ ಬೆಳಗಿನ ಉಳ್ಳಾಡ ಮೋಹನ್ ಕುಮಾರ್ ತಾನು ಉನ್ನತಿಗೆ ಪೋಂಡಲ ಕಲ್ಪಾಯಿನ ಗುರುನು ಮದ ಪಂದೆ ಆ ಸಮಯದಲ್ಲಿ ಎತ್ತದ ಅರೆಗು ಮಾನಾದಿಗೆ ಕೊರೆದು ಆರ್ಧ ಆಶೀರ್ವಾದ ಪೂರ್ವಕವಾದ ವಾರ್ಷಿಕೋತ್ಸವ ಮಲ್ತೊಂದಿತ್ತೇರು ಪನ್ಪುನೇನು ನಮ್ಮ ಗುರುಕುಲ್ಡ ನಮ್ಮ ಕಲ್ಪೊಡಾಯಿನಂಚಿನ ಸಂಗತಿ ಅಂಚಾದು ಶ್ರಾವಣ ಉಳ್ಳಾಳು ಆರ್ನ ಆನಿದ ದಿನದ ನೆಂಪುನು ಬರೀ ಪುರ್ಲುಡು ಪಂಡೇರು ಮುರನಿ ಉಳ್ಳಾಳ ಶಾರದನಿಕೇತನಡು ಹಬ್ಬಕ್ಕ 500 ಕಾರ್ಯಕ್ರಮ ಅಂಡು ಅವಳು ಉಳ್ಳಾಳ ಮೋಹನ್ ಕುಮಾರ್ ಬತ್ತಿತ್ತೇರು ಎನ್ನರ್ನಡೆ ಪೋದು ಸರ್ ಶ್ರಾವಣ್ ಅಂತ ಪಂಡೆ ಅರು ಏನಪ್ಪ ಪನ್ನಾಗ ಅರ್ನ ಕೈ ನಡುಗಲು ಸ್ವರ ನಡುಗಲು ಗದ್ಗದಿ ತೆರಾಯರು ಆರು ನಾವೆಲ್ಲ ಇರುವಾಗ ಅಂಥ ಸಣ್ಣವರನ್ನು ಒಂದು ಪಂಡದು ಬಿಡಿಯರು ಪಂಡ ಒಂಜಿ ಎಕಡೆ ಪಂಡಿಲಕ್ಕನೆ ಗುರುಕ್ಲೆಗೆ ಶಿಷ್ಯರ್ನ ಈ ಅಗಲುವಿಕೆ ಏತು ಮಲ್ಲ ದುನ್ನ ಅಂಚಾದು ಆರು
ತಕ್ಷಣ ಅರೆನ್ ಎದುರ್ದಿದೇ ಮಲ್ತಿನ ಕಾರ್ಯಗಳು ಪ್ರತಿಯೊಂದಿಲ್ಲ ಇಂಚಿನ ಒಂಜಿ ದೌರ್ಭಾಗ್ಯತ ಅಂದು ಎಣ್ಣದಿತ್ತೇರ ನನ್ನ ಮಗಲು ಮರಣದ ಸಮಯ ಬತ್ತದ ರಾಜಶೇಷಣೆ ಈ ಪಾಲ್ದೊತ್ತೊಂದಿತ್ತೇರ ಪನ್ಪುನೇನು ಈ ಸಂದರ್ಭದ ನೆಂಪು ಮಲ್ಪುವ ನನ್ನ ದುಂಬುಗು ಪ್ರಕಾಶ್ ಅಣ್ಣಲ ಕಿರಣ್ ಅಲ್ಲ ಇರುವೆರ್ಲ ಒಂಜಿ ರೆಡ್ ಪಾತೆರ ಕಿರಣ್ಣ ಪಾತೆರ ಕೇನೋಡು ಅವು ಅಪ್ಪಗನೆ ಅವು ಈ ಶ್ರದ್ಧಾಂಜಲಿ ಸಭೆ ಪರಿಪೂರ್ಣ ಅಂದು ಯಾನು ಎಣ್ಣದೆ ಸರಿ ಕಿರಣ್ ಪಾತೆರ್ವೇರು ಅರೆಗೆ ಆರ ಪನ್ಪುನ ಹಿಡ್ದಿಲ್ಲ ಪಾತೆರ್ವರೆ ಬಲೆ ಪ್ರಕಾಶಣ್ಣ ಉಳಿಯ ಕ್ಷೇತ್ರದ ಮಾಜಿ ಮುಕ್ತೇಸರರು ಇಂಗ್ಲಿಗೆ ಮಾತರಿಗಳ ಮಾರ್ಗದರ್ಶಕರು ಪ್ರಕಾಶ್ ಉಳಿಯ ಶ್ರಾವಣ ಉಳ್ಳಾಳ ಬಗ್ಗೆ ಮಾತಿರ್ಲಿತ್ತ ಪಾತಿರಿಯರಿ ಅಂಚದ ಅವು ಪಾತಿರದ ಇಜ್ಜ ಹಿಂಗಳ ಕುಟುಂಬ ನನಗೆ ಮಾತು ಗೊತ್ತಿಲ್ಲ ಭಾರತೀಯ ಶಾಸ್ತ್ರೀಯ ಭರತನಾಟ್ಯ ಕಲಾಕ್ಷೇತ್ರಡು ಬಹಳ ಮಾತೆಲ್ಲ ಪಣಕ ಇಲ್ಲ ಪ್ರವೇಡೆ ಮಮ್ಮಲ್ಲ ಒಂದು ಸಾಧನೆ ಮಂತೊಂದು ನಮ್ಮ ನಾಟ್ಯ ಕಲಾ ಕ್ಷೇತ್ರಡು ಅದೊಂದು ಮಾತ್ರೆಗಳ ಒಪ್ಪುನಂಚಿನ ಎಲ್ಲ ಜೋಕ್ಲೆ ಇಡ್ತಿದ್ರೆ ಮಲ್ಲಟ್ಲೆ ಮತ್ತು ಮನಮುಟ್ಟಿನ ಅಂಚಿನ ಒಂಜಿ ಪ್ರದರ್ಶನವನ್ನು ಕೊಡದಿತ್ತೇರಿ ಅದೇ ರೀತಿ ಅದನ್ನ ಒಂಜಿ ಜೋಕ್ಲೆಲ್ಲ ತಯಾರು ಮಾಡ್ತಿರ್ತೇವೆ ಅದನ್ನ ಬಗ್ಗೆ ಪಾತ್ರೆಗಳಕ್ಕನೆ ಯಾಂದಾಲ ಹೆಚ್ಚು ಪಾತ್ರೆ ಅಂಚಿನ ಒಂಜಿ ಮಲ್ಲ ಒಂಜಿ ಅನ್ನ ಒಂದು ಹೆಂಚಿನ ಬಂಡ ದೈವದತ್ತವಾದ ಬೈದಿನ ಒಂಜಿ ಗುಣ ಒಂದು ಪಂದು ತೆರಬೇಣ ಅದನ್ನ ಕಲೆ ಪುನಃ ಒಂಜಿ ಪಾತ್ರೆ ಬಂದು ಪುಟ್ಟನ ಮನುಷ್ಯಗ ಒಂಜಿ ದೈವದತ್ತವೇನ ಒಂಜಿ ಕಲೆ ಬರ್ಪುಣು ಬಂದು ಬಹುಶಃ ಆರು ನಂಗೆ ಮಾತು ಗೊತ್ತಿದ್ದಲಕ ಆರು ನ್ಯಾಯವಾದಿ ಅದು ಪೋಡಾಡ್ತಿದ್ರು ವಕಾಲತ್ತು ಮನ್ಪುನ ಒಂಜಿ ಅನ್ನ ವಿದ್ಯಾರ್ಹತೆ BA LLB ಕಲ್ತಿತ್ತಲ್ಲ ಆ ದೇವರೆಗೆ ಈ ಐಟ್ ಬಾಂಡೆ ಈತ ಮಲ್ಲ ನಿಕ್ ಒಂಜಿ ಒಂದು ಕೀರ್ತಿ ಬರೆಯಲು ಸಾಧ್ಯ ಇಜ್ಜಿ ಈ ಲೈನ್ ಬಂದು ಬರೆದಿತ್ತೇವೆ ತೋಜೋಡು ಅಂಚಾದೆ ಕೆಲವೊಂದು ಎಲ್ಲೊಪ್ಪು ನಡೆದಿಂಚ ಈ ಒಂಜಿ ನಾಟ್ಯ ಕಲೊಟ್ಟು ಪ್ರವೀಣ ಆದಿತ್ಯರು ಆರು ಇಡೀ ಕ್ಷೇತ್ರಡು ಆ ನಾಟ್ಯ ಕಲಾ ಕ್ಷೇತ್ರಡು ಮನಮೆಚ್ಚುಲಕ ಸಾರ್ಥಕమైన ಸೇವೆ ಮಂತಿದ್ದೇರು ಅಂಚಿನ ಒಂಜಿ ಕಿರಾಣ್ ಇಂಕ್ಲ ಹೆಮ್ಮೆ ಹಾಕೊಂಡು ದಯಪಂಡ ಆ ಕಿರಾಣ್ ಇಂಕ್ಲ ಶ್ರಾವಣ ಇಂಕ್ಲ ಸಿರಿಯಾನ್ ಬರಿತ ಉಳ್ಳಾಲ ರಾಜಣ್ಣ ಕುಟುಂಬದಾರು ಬಹಳ ಹೆಮ್ಮೆ ಹಾಕೊಂಡು ಅಲ್ಲ ಆ ಹೆಮ್ಮೆ ಇತ್ತೆ ಇಜ್ಜಿ ದಯಪಂಡ ಅನ್ನೋ ಒಂದು ಅಕಾಲಿಕವಾಯಿನ ಆ ಶ್ರಾವಣ ಅಕಾಲಿಕವಾಯಿನ ಮೃತ್ಯು ನಂಗೆ ಮಾತ್ರ ಈಗ ದುಃಖನು ಕಳಿಂದ್ರೆ ಆ ದುಃಖನು ತಡೆಪರೆ ಎಲೆಗಳ ಸಾಧ್ಯ ಆಯ್ತಿಲ್ಲ ಇತರ ದುಂಬುದಾಗ ಮಾತಾಡ್ಲಕ್ಕ ಪುಟ್ಟಿನಾಗಿ ಸಾವು ನಿಶ್ಚಿತ ಸಾವಿತ್ತಿನಾಗಿ ಮನುಜನ್ಮ ನಿಶ್ಚಿತ ಪನ್ಪುನ ಒಂಜಿ ನಮ್ಮ ಧರ್ಮದ ಆ ವಾಕ್ಯದ ಕಡೆ ನಮ್ಮ ಒಂದು ಸಮಾಧಾನ ಅಂತ ಒಂದು ಕೊರಡು ಹೋತಂದೈತೆ ಆ ಮಾಸ್ಟರ್ ರಾಮರಾಯರನ್ನ ಅಡ್ಲ ಬಂಡೇರಿ ಕೇವಲ ನಾಟ್ಯ ಕಲೆಟತ್ತು ಸಂಗೀತ ಕಲೆಟ್ಲ ಎಡ್ಡ ಪ್ರವೀಣ ಅದು ಮುಂದುವರಿಸೋ ಒಂಜಿ ಆಡ ಆ ಯೋಗ್ಯತೆ ಎತ್ತನು ಬಂದು ಆಳ ದೈವ ಇಚ್ಛೆ ದಂಕದ ಆಲಮನ್ ಪಡಿ ದೇವರು ಬರೆಯ ನಾರಾಯಣ ದೇವರು ಬರೆಯಿನ ಆಯುಷ್ಯನು ಏಗಳ ತಪ್ಪಾರ ಸಾಧ್ಯಜಿ ಅಂಚಾದ ಆ ಎಲ್ಲ ಪ್ರಯಾಡೆ ಆ ದೇವರು ಆನ ಪಾದ ಸೇದಾಡೆ ಆ ನೀತೆ ಪಾತ್ರ ಮುನಿ ಹಾಗೆ ಆತನ ಆತ್ಮಗೂ ಚಿರ ಶಾಂತಿ ಇಲ್ಲ ಸದ್ಗತಿ ಇಲ್ಲ ಆ ದೈವ ದೇವರು ಅವೇ ರೀತಿ ಇಂಗಳ ಕುಟುಂಬದ ನಮ್ಮೊಂದು ಗೊತ್ತಿನ ಉಳ್ಳಾಳ್ತ ಧರ್ಮಸ್ಥಿರಲ್ಲ ಹೊರಡು ಆ ಇದು ಪಕ್ಕ ಅನ್ನ ಮುಖ್ಯವಾದ ಒಪ್ಪುನಿಂಜ ಮಾಡ ಅನ್ನ ಮಿಸ್ಸಸ್ಗೆ ಅನ್ನ ಧರ್ಮಪತ್ನಿ ಎಲ್ಲೇ ಬಾಲಲ್ಲ ಆ ಧರ್ಮಪತ್ನಿಗಳ ಅಂಚನೆ ಆ ಒಂಜಿ ಪತಿನ ಆ ಒಂಜಿ ಶೋಕನು ತಡೆವಿನಂಚಿನ ಶಕ್ತಿಯನ್ನು ಕೊರಡು ವಿಶೇಷವಾದ ಆ ಎಲ್ಲ ಪ್ರಾಯದ ಪೊಣ್ಣು ಬಾಲೆಗೆ ಮಾತರೀತದ ಭವಿಷ್ಯದ ಒಂಜಿ ಆ ಜೀವನನು ಪ್ರಜ್ವಲವಂತದ್ದು ಎಡ್ಡ ರೀತಿ ನಡಪೋದು ಕೊರಡು ಅವೇ ರೀತಿ ರಡ್ ಜನ ಅಪ್ಪೆಗಳ ಮಗಳಿಗಳ ಅಕ್ಕಳ ಮುಂದದ ಜೀವನೋಡು ದಾಳ ಒಂಜಿ ಕಷ್ಟದ ಆಪತ್ತು ಬರಂದಿರಕ ಅಕ್ಕಳಿಗೆ ಸುಖ ಸಂತೋಷಡು ಅಕ್ಕಳ ಜೀವ ಮನ್ಪಣ ಯೋಗ ಭಾಗ್ಯನ ಆ ದೇವರು ಅನುಗ್ರಹಿಸಡು ಪಣಂದು ಕಡೆತಾದು ಎನ್ನ ಕುಟುಂಬದವೇ ಆಯನ ಅಪ್ಪೆ ನಮ್ಮನ್ನ ಇಂಚಿನ ಸಂದರ್ಭಡು ನಮ್ಮ ಮಾತೃ ಆ ಅಪ್ಪೆ ಉಡಾಲ್ಡಿತ್ತಿನ ಜನ್ಮ ಕೊಡ್ತಿನ ಅಪ್ಪನ ಆ ಒಂಜಿ ದುಃಖದ ಬಾರಣು ನಂಕ ಪಣಿಯರ ಸಾಧ್ಯಜಿ ಪಣ ಎಣ್ಣ ಮುರಾಣಿಂಚ ಎಣ್ಣ ಕಾಲಪತ್ರದ ಬುಲ್ಪುನಾಗ ಮುರಾಣಿ ಮರಣದಾನಿ ಹಿಂಗೆ ಭಾರಿ ಬೇಜಾರಾಂಡು ಪಣಗ ಒಂದೊಂದು ವ್ಯಕ್ತಿ ಒಂದು ನಾಲಂಜು ಒಂಚೂರು ಎಡ್ಡ ಪ್ರೀತಿ ಒಪ್ಪುಂಡು ಅಂಚಿನ ಆ ಶಕೀಲ ಜನಾರ್ದನ್ ಅಲೆಗ್ಲ ಒಂಜಿ ಆ ದುಃಖನು ತಡೆಯುವ ಶಕ್ತಿನ ದೇವರು ಕೊರಡು ಅವೇ ರೀತಿ ಅಲ್ಲ ಆರೋಗ್ಯವಂತ ಸರಿಜಿ ಆರೋಗ್ಯನ ದೇವರು ಅಡ್ಡಮಂತ ಕೊರಡು ಕೆಣೊಂದು ಎನ್ನ ರೆಡ್ಡು ಪಾತ್ರೆಯನ್ನು ಮುಕ್ತಾಯ ಮಾಡಿ ಪ್ರಕಾಶನ ಸಭೆ ತಕೇರಿದಂಚಿ ಬರೋದಿಲ್ಲ ಪ್ರಕಾಶನ ಪಂಡಿನ ಪ್ರಕಾರ
ಮಂತ್ರನಾಟ್ಯ ಕಲಾಗುರುಕುಲದ ನಿರ್ದೇಶಕರು ಎಂದು ಕಂಡ ಶ್ರಾವಣಾರ್ನ ಅಮ್ಮ ಶಕೀಲ ಜನಾರ್ದನ್. ಸಾಮಾನ್ಯವಾದ ಒಂದು ಉನ್ನತಿಗೆ ಬಂದಾಗ ಇಲ್ಲದಕ್ಲೇನೆ ಎದುರು ಪಾಡದು ಬೋಪುನಕಲು ಜಾಸ್ತಿ ಆಂಡ ಪ್ರತಿ ಕಾರ್ಯಗಳ ಗುರು ಬೊಕ್ಕ ಅಮ್ಮನ ಎದುರುದಿದೇ ಬೇಲೆ ಮಂತದೇರು ಸನ್ಮಾನ ಪೂರ ದೆಪ್ಪರಿತನ ಅಮ್ಮನ ಕಡಪುಡ್ನಿ ಈರು ಜೊತ್ತೊನ್ಲೆ ಹಿರೇಗ ಶಾಲೆ ಪಾಠಾಡು ಅಂಚಿನ ಒಂದು ಅಭಿಮಾನ ಇತ್ತು. ಇಂದು ಇತ್ತೆದ ಜೋಕುಲು ಶ್ರಾವಣ ಉಳ್ಳಾಳು ಅರ್ನ ಕುಟುಂಬದ್ದು ತೂದು ಕಲ್ಪೋಡಾಯಿನ ಮೌಲ್ಯ ಅಕೇರಿದ ಮದಿಪು ವರ್ಷದ 12 ತಿಂಗಳು ಐಟು ವಸಂತ ಋತುಗಳ ರಾಜಗೆ ಸಮೃದ್ಧಿದ ಹೊರತು ಶ್ರಾವಣಗೆ ಅವ ಸಮೃದ್ಧಿದ ಕಾಲ. ಈ ಶ್ರಾವಣದ ಸಮೃದ್ಧಿನ ಲೋಕಗೂ ಬೊಲ್ಪಾದು ತೋಜೋಡಿತ್ತಲ ಐ ಕೊಂಚ ಕಿರಣ ಬೋಡು ನಿಜ ಅರ್ಥಡು ಶ್ರಾವಣನ ಬದುಕು ಲೋಕಗೂ ತೋಜಾಯರೆ ಕಿರಣ ಪಾಡ್ದಿನಿ ನಮ್ಮ ಕಿರಣ ಉಳ್ಳಾಡ್ ಆರ್ನ ಅನುಭವಿಕದ ಸುದೀರ್ಘ ಕಥನನ ಒಂಜಾತ ಪಾತ್ರರು ಕಟ್ಟದ ಗೊರ್ಪೇರು. ಶ್ರವಣ್ 5 ವರ್ಷದ ಮಗುವಾಗಿದ್ದಂತಹ ಸಂದರ್ಭ. ಆಗಲೇ ಪ್ರವೀಣ್ ಗುರುಕಾರ್ ಹೇಳಿದರು, ಟೆಂಬರೆಯ ಶಬ್ದವನ್ನು ಕೇಳಿಬಿಟ್ಟು ಮನೆಯಿಂದ ಹತ್ತುಕೊಂಡು ದೊಡ್ಡ ಮನೆ ಅಂದರೆ ನೀಲಿಯಲ್ಲಿಗೆ ಬರುವಂತಹ ಸಂದರ್ಭ, ಅಲ್ಲಿ ನಡೆಯುವಂಥ ಕೋಲವನ್ನೆಲ್ಲ ನೋಡಿಕೊಂಡು ಮನೆಯಲ್ಲಿ ಹೋಗಿ ಅದೇ ರೀತಿಯಾಗಿ ತುಳಸಿಕಟ್ಟೆಯ ಸುತ್ತ ಕುಣಿತಾ ಇದ್ದಂತೆ. ಅದನ್ನು ಕಂಡು ಅವರ ತಾಯಿಗೆ ಒಂದು ಮನಸ್ಸಾಗ್ತದೆ, ನಾನು ಕಲಿಬೇಕಂತಿದ್ದಂತಹ ವಿದ್ಯೆ ಇವನಲ್ಲಿ ಬಂದಿದೆ, ಹಾಗಾಗಿ ಇವನನ್ನು ಒಂದು ಉತ್ತಮ ನಾಟ್ಯ ಕಲಾವಿದನನ್ನಾಗಿ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಮಗುವನ್ನು ಕೈಯಲ್ಲಿ ಹಿಡ್ಕೊಂಡು 5 ವರ್ಷದ ಮಗುವನ್ನು ಕೈಯಲ್ಲಿ ಹಿಡ್ಕೊಂಡು ನಡ್ಕೊಂಡು ಅಡ್ಕದಲ್ಲಿರುವಂತಹ ಗುರುಗಳ ಮನೆಗೆ ಹೋಗ್ತಾರೆ. ಅಂದಿನಿಂದ ಆ ನಾಟ್ಯಾರಂಭ ಅವರದು ಆರಂಭವಾಯಿತು. ತದನಂತರದಲ್ಲಿ ಅದೇ ರೀತಿ ಬೆಳಿಗ್ಗೆ ಎದ್ದುಕೊಂಡು ಕೈ ಹಿಡ್ಕೊಂಡು ಹೋಗೋದು, ನಡ್ಕೊಂಡೇ ಹೋಗೋದು. ಅವಾಗೆಲ್ಲ ಬಸ್ ಅದೆಲ್ಲ ಕಮ್ಮಿ ಇದ್ದಂತಹ ಸಂದರ್ಭ. ಹೀಗೆ ಕಲಿಯುತ್ತಾ ಜೂನಿಯರ್ ಪರೀಕ್ಷೆಗಳಾಗಿರ್ಬೋದು, ಸೀನಿಯರ್ ಪರೀಕ್ಷೆಗಳಾಗಿರ್ಬೋದು, ಇವೆಲ್ಲದರಲ್ಲಿ ಮಂಗಳೂರಿಗೆ ಪ್ರಥಮ ಸ್ಥಾನವನ್ನು ಪಡೆದಂಥ ಓರ್ವ ಕಲಾವಿದ. 2004ನೇ ಇಸವಿ ನಾನು ಮೊದಲಾಗಿ ಶ್ರೀ ಕ್ಷೇತ್ರ ನೀಲಿಯಲ್ಲಿಗೆ ಬಂದಂತಹ ಸಮಯ. ಆ ಸಮಯದಲ್ಲಿ ಉದ್ದ ಕೂದಲಿನ ಒಬ್ಬ ಯುವಕ ಕೊರಗದನಿಯನ ಏನು ಗುಂಡ ಇದೆ ಅದರ ಎದುರುಗಡೆ ಆವಾಗಿನ ಕಾಲದ, ನನಗೆ ಇವತ್ತಿಗೂ ನೆನಪಿದೆ, 3310 ಅನ್ನುವಂಥ ನೋಕಿಯಾ ಮೊಬೈಲ್ ಹಿಡ್ಕೊಂಡು ಕೂತಿದ್ದಾನೆ. ನನಗೆ ಮುಖತಃ ಪರಿಚಯ ಇಲ್ಲ ಯಾರು ಅಂತ ಹೇಳಿ. ನನಗೆ ಆ ಹೊತ್ತಿಗಾಗಲೇ ಮೊಬೈಲ್ ಅನ್ನುವಂಥದ್ದು ಆವಾಗ ತುಂಬ ಅಪರೂಪ, ಈಗಿನ ಹಾಗೆ ಎಲ್ಲರ ಕೈಯಲ್ಲಿರಲಿಲ್ಲ. ಆ ಮೊಬೈಲ್ನ ಮೇಲೆ ಏನೋ ಒಂದು ರೀತಿಯಾದ ಮೊಬೈಲಲ್ಲಿ ಆಡಬೇಕು. ಆಗಷ್ಟೇ 10th ಮುಗಿಸಿ PUC ಏನೋ ಆರಂಭ ಆಗಿದೆ ನಂದು. ಹಾಗಾಗಿ ಅವನ ಮೊಬೈಲ್ಗಾಗಿ ಅವನು ಸ್ನೇಹವನ್ನು ಆರಂಭಿಸಿದೆ. ಆಮೇಲೆ ನಮ್ಮ ಒಡನಾಟ ಹೆಚ್ಚಾಯಿತು. ನೋಡಬೇಕಾದ್ರೆ ನನ್ನ ಅಭಿರುಚಿ ಮತ್ತು ಅವನ ಅಭಿರುಚಿ ಸಮಾನವಾಗಿತ್ತು. ಏನಂತ ಹೇಳಿದ್ರೆ ದೈವಾರಾಧನೆ. ಈಗಾಗಲೇ ಎಲ್ಲರೂ ಹೇಳಿದರು, ನಾವು ಒಟ್ಟಾಗಿದ್ದೇ ದೈವಾರಾಧನೆಯ ಒಂದು ವಿಷಯದಲ್ಲಿ. ಇವತ್ತಿಗೂ ಕೂಡ ಹಾಗೆ. ಇತ್ತೀಚೆಗೆ 1-2 ತಿಂಗಳ ಮುಂಚೆ ಕೂಡ ಅವನು ನನ್ನ ಹತ್ರ ಹೇಳ್ತಾ ಇದೆ, ಎಲ್ಲಾದರೂ ಕೋಲ ಇದ್ರೆ ಹೇಳು ಒಟ್ಟಿಗೆ ಹೋಗುವ ಅಂತ. ಯಾಕಂತ ಹೇಳಿ ನಾವು ಹೋಗದ ಜಾಗಗಳಿಲ್ಲ. ಎಲ್ಲಿ ಕೋಲ ನಡೀಲಿ, ಎಲ್ಲಿ ನೇಮ ಇರಲಿ, ಯಾವ ಕಾಡುಗುಡ್ಡೆಗೂ ಹೋದವರಿದ್ದೆ. ಒಂದು ಬೈಕ್ನಲ್ಲಿ ನಾವು ಇಬ್ಬರಲ್ಲ 3 ಇದ್ವಿ. ಇನ್ನೊಬ್ಬ ಅಜಿತ್ ಅಂತ ಇದ್ದ ನಮ್ಮ ಸ್ನೇಹಿತ. ನಾವು 3 ಹೋಗ್ತಾ ಇದ್ದೆ. ಅವನು ಇಲ್ಲದಿದ್ದರೆ ನಾವು ಇಬ್ಬರೇ ಹೋಗ್ತಾ ಇದ್ವಿ. ಹಾಗಾಗಿ ಈ ದೈವಾರಾಧನೆಯಿಂದ ಆರಂಭವಾದಂಥ ನಮ್ಮಿಬ್ಬರ ಸ್ನೇಹ ತದನಂತರದಲ್ಲಿ ಕೆಲಸ ಹುಡುಕುವಲ್ಲಿಗೆ ಬಂತು. ನಮಗೆಲ್ಲರೂ ಗೊತ್ತಿರಬಹುದು, ಅವನು ಶ್ರವಣ್ BCom ಆಗಿ LLB ಮಾಡಿದ್ದಾನೆ, ಆಗಲೇ ಹೇಳಿದರು. ತದನಂತರದಲ್ಲಿ ಭರತನಾಟ್ಯಮಲ್ಲಿ MA ಮಾಡಿದ್ದಾನೆ, ಟೋಟಲ್ 3 ಡಿಗ್ರಿ ಹೋಲ್ಡರ್. ಹಾಗಾಗಿ ಕೆಲಸ ಹುಡುಕಬೇಕು ಅಂತ, ಅಂದರೆ ನಾನು ಆವಾಗ ಡಿಗ್ರಿ ವ್ಯಾಸಂಗ ಮಾಡ್ತಾ ಇದ್ದೆ, BCom ವ್ಯಾಸಂಗ ಮಾಡ್ತಾ ಇದ್ದೆ. ಹಾಗೆ ಶ್ರವಣ್ಗೆ ಮೊದಲಾಗಿ ಕಾಗ್ನಿಸೆಂಟ್ ಅನ್ನುವಂಥ ಒಂದು ಅಮೆರಿಕನ್ ಕಂಪನಿಯಲ್ಲಿ ಕೆಲಸ ಸಿಗ್ತದೆ. 6 ವರ್ಷಗಳ ಕಾಲ ಅವನದರಲ್ಲಿ ದುಡಿದಿದ್ದ. ಕೆಲಸಕ್ಕೆ ಸೇರಿ 1 ವರ್ಷ ಆಗುವಾಗಲೇ ಏನೋ ಸರ್ಕಸ್ ಎಲ್ಲ ಮಾಡಿಕೊಂಡು ನನ್ನನ್ನು ಕೂಡ ಅದೇ ಕಂಪನಿಗೆ ಸೇರಿಸಿಕೊಂಡ. ಒಟ್ಟಿಗೆ ನಾನು ಆ ಕಂಪನಿಯಲ್ಲಿ 8 ವರ್ಷ ಕೆಲಸ ಮಾಡಿದ್ದೇನೆ. ಅದರ ಮಧ್ಯದಲ್ಲಿ ಅವನು ಕೆಲಸ ಬಿಟ್ಟಿದ್ದ. ಆಮೇಲೆ ಇಬ್ಬರದು ಕೂಡ ತುಂಬ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿ. ಆವಾಗ ನಮಗೆ ಸಿಗ್ತಾ ಇದ್ದಂತಹ ಸಂಬಳ, ಕಂಪನಿ ದೊಡ್ಡದು,
ಸಿಗ್ತಾ ಇದ್ದಂಥ ಸಂಬಳ 6,500 7,000 ಹಾಗೆಲ್ಲ ಸಿಗ್ತಾ ಇತ್ತು. ಹಾಗಾಗಿ ಕೆಲವೊಮ್ಮೆ ನನ್ನ ಪರ್ಸ್ ಅವನ ಹತ್ರ, ಅವನ ಪರ್ಸ್ ನನ್ನ ಹತ್ರ, ಹೀಗೆ ಗೆಳೆತನದಿಂದ ಆರಂಭವಾಗಿ ಇನ್ನು ಕೆಲಸ ಇಲ್ಲ ನನಗೆ, ಏನು ಮಾಡೋದು, ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಲಿಕ್ಕೆ ನನಗೆ ಮನಸ್ಸಿಲ್ಲ, ಹಾಗಾಗಿ ಏನು ಮಾಡೋದು ಅಂತ ಕೇಳಿದಾಗ ನಾನು ಕಲಿತಂತಹ ವಿದ್ಯೆ ಇದೆ, ಅದನ್ನು ಇನ್ನುಳಿದಂತಹ ಮಕ್ಕಳಿಗೆ ಧಾರೆ ಎರಿಬೇಕು ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾನೆ. ಆ ಹೊತ್ತಿಗಾಗಲೇ ತಾಯಿಯ ಜೊತೆಗೂಡಿ ಉಳ್ಳಾಲ ಮೋಹನ್ ಕುಮಾರ್ ಅವರ ಗುರುಗಳಾದಂಥ ಉಳ್ಳಾಲ ಮೋಹನ್ ಕುಮಾರ್ ಅವರ ಬಳಿ ಹೋಗಿ ಈ ಆಶಯವನ್ನು ವ್ಯಕ್ತಪಡಿಸ್ತಾರೆ. ಅವರ ಆಶಯದಂತೆ ಈ ಉಳ್ಳಾಲದ ಚಿರುಂಬ ಭಗವತಿ ಕ್ಷೇತ್ರದಲ್ಲಿ ಮಂತ್ರನಾಟ್ಯ ಕಲಾ ಗುರುಕುಲದ ಉದಯವಾಗ್ತದೆ. ಅದೆಷ್ಟೋ ವರ್ಷಗಳಿಂದ ನಾನು ಈಗಲೂ ಹೇಳುವುದು, ಅವನು ಬದುಕಿದ್ದದ್ದು 42 ವರ್ಷ, ಆದರೆ ಅವನು ಸಾಧನೆ ಮಾಡಿದ್ದು 70 ವರ್ಷದ ಒಂದು ಸಾಧನೆಯನ್ನು ಅವನು 42 ವರ್ಷದಲ್ಲಿ ಮಾಡಿದ್ದಾನೆ. ಹೆಚ್ಚು ಮಾತಾಡಲಿಕ್ಕೆ ಆಗುವುದಿಲ್ಲ. ಇಷ್ಟೇ ಹೇಳ್ತೇನೆ, ಇದು ಅಂತ್ಯ ಅಲ್ಲ, ಇದು ಹೊಸತನದ ಆರಂಭ. ಇನ್ನೂ ಅನೇಕ ಆಶಯಗಳ ಒಂದು ಇನ್ನೂ ಬಾಕಿ ಇದೆ, ಅದನ್ನು ಈಡೇರಿಸುವವರೆಗೆ ನಾವು ವಿರಮಿಸುವುದಿಲ್ಲ, ಅಷ್ಟನ್ನು ಹೇಳ್ತೇನೆ. ಶ್ರದ್ಧಾಂಜಲಿ ಸಭೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಕಿರಣ್ ರವರು ಒಂದಷ್ಟು ವರ್ಷದ ಒಡನಾಟವನ್ನು ಹೇಳಿರುವುದಕ್ಕಿಂತ ಹೇಳದಿರುವುದೇ ಹೆಚ್ಚಿದೆ ಅಂತ ನಾನು ಅಂದುಕೊಳ್ತೇನೆ. ಅಂತೂ ನಮ್ಮೆಲ್ಲರ ಭಾವನೆಗಳಿಗೆ ಇವರು ಇಷ್ಟು ಮಂದಿ ಧ್ವನಿಯಾಗಿದ್ದಾರೆ ಅಷ್ಟೇ. ನಿಮಗೆಲ್ಲರಿಗೂ ನಿಮ್ಮದೇ ಆದ ಅಭಿಪ್ರಾಯಗಳು ಇರಬಹುದು. ಪ್ರತಿಯೊಬ್ಬರ ಅಭಿಪ್ರಾಯಗಳನ್ನು ಈ ಸಂದರ್ಭದಲ್ಲಿ ಗೌರವಿಸ್ತೇವೆ. ಕಿರಣ್ ರವರ ಪ್ರೀತಿಗೋಸ್ಕರ ಆಗಮಿಸಿರುವಂತಹ ಬೇರೆ ಬೇರೆ ಭರತನಾಟ್ಯ ಕ್ಷೇತ್ರದ ಗುರುಗಳು, ವಿದ್ಯಾರ್ಥಿಗಳು, ಅವರ ಶಿಷ್ಯಂದಿರು, ಹಿರಿಯರು, ಸಮುದಾಯದ ಹಿರಿಯರು, ಸಮಾಜದಲ್ಲಿ ಹಿತಮಿತ್ರರು ಯಾರಿದ್ದೀರೋ, ಕುಟುಂಬದ ಹಿತೈಷಿಗಳು ಯಾರಿದ್ದೀರೋ ಎಲ್ಲರನ್ನೂ ಕೂಡ ಈ ಸಮಾರಂಭಕ್ಕೆ ಬಂದು ಉಪಸ್ಥಿತರಿದ್ದದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಶ್ರದ್ಧಾಂಜಲಿ ಸಭೆಯ ಕೊನೆಯ ಭಾಗದಲ್ಲಿ ಮೌನ ಪ್ರಾರ್ಥನೆಯ ಸಮಯ. ಒಮ್ಮೆ ಎಲ್ಲರೂ ಎದ್ದು ನಿಲ್ಲೋಣ. ಆನಂತರ ಎಲ್ಲರಿಗೂ ಪುಷ್ಪ ಗೌರವವನ್ನು ಸಲ್ಲಿಸುವಂಥ ಅವಕಾಶ ಇದೆ. ಸಿದ್ಧಿರ್ಭವತು, ಸರ್ವೇಷಾಂ ಸದ್ಗತಿ ಭವತು, ಸರ್ವೇಷಾಂ ಮೋಕ್ಷಾಂ ಭವತು, ಸರ್ವೇಷಾಂ ಶಾಂತಿರ್ಭವತು, ಸಹನಾವವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾಮದೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಆಸೀನರಾಗಿ ದಯವಿಟ್ಟು ಹಿರಿಯರು, ಎದುರಿರುವ ಹಿರಿಯರು ಮುಂಭಾಗಕ್ಕೆ ಬಂದು ಪುಷ್ಪ ನಮನವನ್ನು ಸಲ್ಲಿಸ್ಬೋದು, ಪುಷ್ಪ ಗೌರವ ಸಲ್ಲಿಸ್ಬೋದು. ದಯವಿಟ್ಟು ನೂಕುನುಗ್ಗಲು ಮಾಡಬೇಡಿ. ಎದುರಿನಿಂದ ಇದ್ದವರು ಮಾತ್ರ ಬಂದು ಪುಷ್ಪ ಗೌರವವನ್ನು ಸಲ್ಲಿಸಲಿ. ದಯವಿಟ್ಟು ಸರದಿ ಸಾಲನ್ನು ಪಾಲಿಸಿ. ಹಿರಿಯರು, ಪ್ರವೀಣಣ್ಣ ದಯವಿಟ್ಟು ಹಿರಿಯರು ಎದುರಿಗೆ ಬನ್ನಿ. ಉಳಿದವರು ಅಲ್ಲೇ ಕುಳಿತುಕೊಳ್ಳಿ. ನಿಮ್ಮ ಅವಕಾಶ, ನಿಮ್ಮ ಹಂತಕ್ಕೆ ಸರದಿ ಬರುವಾಗ ಅಲ್ಲಿ ಸೇರಿಕೊಳ್ಳಿ. ನಿಮ್ಮ ಹಂತಕ್ಕೆ ಸರದಿ ಬರುವಾಗ ಸೇರಿಕೊಳ್ಳಿ. ದಯವಿಟ್ಟು ನೂಕುನುಗ್ಗಲು ಅವಸರ ಬೇಡ. ಈಗಲೇ ಹೇಳಿದ ಹಾಗೆ ಈ ಉತ್ತರ ಕ್ರಿಯೆಯ ಒಂದು ಭಾಗವಾಗಿ ಶ್ರಾವಣ್ ಉಳ್ಳಾಳವರ ಹೆಸರಿನಲ್ಲಿ ನಾವೆಲ್ಲರೂ ಜೊತೆಯಲ್ಲಿ ಸಹಪಂಕ್ತಿಯಲ್ಲಿ ಕೂತು ಒಂದು ಮಿತ್ರ ಭೋಜನ ಮಾಡಬೇಕು ಎನ್ನುವ ಉದ್ದೇಶದಿಂದ ಈ ಸಭಾಂಗಣದ ಸರಿ ಹಿಂಭಾಗದಲ್ಲಿ ತಮಗೆ ಉತ್ತರ ಕ್ರಿಯೆಯ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹೀಗಾಗಿ ಅವರ ಸದ್ಗತಿಗೋಸ್ಕರ ಕಾಗೆಗೆ ಎಡೆಬಡಿಸುವಂತಹ ಕಾರ್ಯ ನಡೆದಿತ್ತು. ಶುಭಪ್ರದ ಎನ್ನುವ ಹಾಗೆ ಕಾಗೆ ಹೆಚ್ಚು ತಡಬರಿಸದೆ ಅನ್ನವನ್ನು ಮುಟ್ಟಿದೆ. ಹಾಗಾಗಿ ಇದು ಶುಭ ಅಂತ ಅಂದುಕೊಳ್ಳೋಣ, ಭವಿಷ್ಯತ್ತಿನ ಶುಭ ಸೂಚನೆ ಅಂತ. ಎಲ್ಲರಿಗೂ ಮಿತ್ರ ಭೋಜನದ ವ್ಯವಸ್ಥೆ ಇದೆ. ದಯವಿಟ್ಟು ತಾವು ಸಭಾಂಗಣದ ಹಿಂಭಾಗಕ್ಕೆ ಹೋಗಿ ಪ್ರೀತಿಯಿಂದ ಸ್ವೀಕರಿಸಬೇಕು.